ಲೈವ್ ಆಗಿದೆಯಲ್ಲ ಮಾತಾಜಿ? ಹಾ ಲೈವ್ ಆಗಿದೆ ಪ್ರಭುಜಿ, ಬಟ್ ಸರಿ. ಅದು ನಾನ್ ಕಾಪಿ ಮಾಡಿ ಪೇಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವೇನೆ ಕಾಪಿ ಮಾಡಿ ಓಕೆ ಪೇಸ್ಟ್ ಮಾಡ್ಬೇಕು ಪ್ರಭುಜಿ. ಓಕೆ ಗ್ರೂಪ್ ಅಲ್ಲಿ ಓಕೆ ಹಾಕ್ಬೇಕು, ಲೀಲಾಮೃತ ಗ್ರೂಪ್ ಅಲ್ಲಿ ಹಾಕ್ಬೇಕಾಗತ್ತೆ. ಹರೇ ಓಕೆ ಕೃಷ್ಣ. ಓಕೆ. ಹರೇ ಕೃಷ್ಣ. ಈ ಚಾಟಲ್ಲಿ ಹಾಕ್ಬೇಕಾ ನಾನು ಹಾ ಮಾತಾಜಿ? ಪ್ರಭುಜಿ, ಚಾಟಲ್ ಅಲ್ಲ, ಲೈವ್ ಆಗಿದೆಯಲ್ಲ ಲೀಲಾಮೃತ ಮಾತಾಜಿ? ವಾಟ್ಸ್ಆಪ್, ಲೈವ್ ಲೀಲಾಮೃತ ಆಗಿದೆ ವಾಟ್ಸ್ಆಪ್ ಪ್ರಭುಜಿ. ಗ್ರೂಪ್ ಅಲ್ಲಿ ಹಾಕ್ಬೇಕು ಪ್ರಭುಜಿ. ಓಕೆ, ನಾನು ಈ ಚಾಟಲ್ಲಿ ಹಾಕ್ತೇನೆ. ಚಾಟಲ್ ಹಾಕಿ ಲೀಲಾಮೃತ ಪ್ರಭುಜಿ, ನಾನು ವಾಟ್ಸಪ್. ಅಲ್ಲಿಂದ ಕಾಪಿ ಮಾಡ್ಕೊಂಡು ಹಾಕ್ತೇನೆ. ಓಕೆ ಓಕೆ ಪ್ರಭುಜಿ, ಹರೇ ಕೃಷ್ಣ. ಓಕೆ, ಸ್ಟಾರ್ಟ್ ಮಾಡೋಣ. ಹಾ ಪ್ರಭುಜಿ. ಓಕೆ, ಸೊ ಗೀತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡೋಣ ಮಾತಾಜಿ. ಓಕೆ ಓಕೆ, ಯಾರು ಸ್ಟಾರ್ಟ್ ಮಾಡ್ತೀರಾ? ಲಕ್ಷ್ಮೀ ಬೀವಿಯ, ಗೀತಾ ಮಾತಾಜಿ? ಲಕ್ಷ್ಮೀ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಸ್ಟಾರ್ಟ್ ಮಾಡಿ. ಸೆಕೆಂಡ್ ಪ್ಯಾರ ಅಲ್ವಾ ಪ್ರಭು? ತಂದೆಯವರು ಹಾ ಹೌದು. ತಂದೆಯವರು 1914ರಲ್ಲಿ ತೀರಿಕೊಂಡರು. ದೀಕ್ಷಾಗುರುಗಳು 1915ರಲ್ಲಿ ದಿವಂಗತರಾದರು. ಸಿದ್ಧಾಂತ ಸರಸ್ವತಿಗಳು ಚೈತನ್ಯ ಮಹಾಪ್ರಭುಗಳ ಕಾರ್ಯವನ್ನು ಮುಂದುವರಿಸಿದರು. ಅವರು ಸಜ್ಜನ ತೋಷಣೀಯ ಸಂಪಾದಕತ್ವವನ್ನು ವಹಿಸಿಕೊಂಡು ಕೃಷ್ಣನಗರದಲ್ಲಿ ಭಾಗವತ ಮುದ್ರಣಾಲಯವನ್ನು ಸ್ಥಾಪಿಸಿದರು. ಮುಂದೆ 1918ರಲ್ಲಿ ಮಾಯಾಪುರದಲ್ಲಿ ಗೌರಕಿಶೋರ ಬಾಬಾಜಿಯವರ ಭಾವಚಿತ್ರದ ಎದುರಿಗೆ ಕುಳಿತು ಸನ್ಯಾಸ ದೀಕ್ಷೆಯನ್ನು ತಾವೇ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಎಂಬ ಸನ್ಯಾಸ ನಾಮವನ್ನು ಪಡೆದುಕೊಂಡರು. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಕೃಷ್ಣ ಪ್ರಜ್ಞೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಡಲು ಮುದ್ರಣ ಮಾಧ್ಯಮವೇ ಅತ್ಯುತ್ತಮವೆಂದು ಭಾವಿಸಿ ಆ ಕಾಯಕಕ್ಕೆ ದೀಕ್ಷೆ ತೊಟ್ಟರು. ಪ್ರಿಂಟಿಂಗ್ ಪ್ರೆಸ್ ಎಂದರೆ ಒಂದು ದೊಡ್ಡ ಮೃದಂಗ ಎಂದು ಭಾವಿಸಿದ್ದರು. ಮೃದಂಗವು ಕೀರ್ತನೆಯ ಸಹಚರಿಯಾಗಿ ಪರಂಪರೆಯಿಂದ ಬಂದಿದ್ದರೂ ಚೈತನ್ಯರ ಕಾಲದಲ್ಲಿ ಇದು ಪ್ರಚಲಿತವಾಗಿದ್ದರೂ ಸ್ವಯಂ ಸಿದ್ಧಾಂತ ಸರಸ್ವತಿಗಳೇ ಕೀರ್ತನ ಸಂಘಗಳ ಮುಂದಾಳತ್ವ ವಹಿಸಿ ಹಲವಾರು ಗುಂಪುಗಳಲ್ಲಿ ಭಕ್ತರನ್ನು ಕಳಿಸಿ ಅವರು ಮೃದಂಗ ನುಡಿಸುತ್ತಾ ಕೀರ್ತನೆಗಳನ್ನು ರಸ್ತೆಗಳಲ್ಲೆಲ್ಲ ಹಾಡಿಕೊಂಡು ಹೋಗುತ್ತಿದ್ದರೂ ಆ ಕೀರ್ತನೆಗಳು ರಸ್ತೆಯಾಚೆಯ ಜನಕ್ಕೆ ಕೇಳಿಸುತ್ತಿರಲಿಲ್ಲ. ಹೀಗೆ ಮೃದಂಗ ವ್ಯಾಪ್ತಿ ಚಿಕ್ಕದಾದರೆ ಮುದ್ರಣಾಲಯವು ಬೃಹನ್ ಮೃದಂಗವಾದುದರಿಂದ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಜಗತ್ತಿನ ಎಲ್ಲಾ ಕಡೆ ಹರಡುವುದು ಸಾಧ್ಯವಾಗುತ್ತದೆ. ಅಭಯನ ಓದುತ್ತಿದ್ದ ಹೆಚ್ಚಿನ ಪುಸ್ತಕಗಳೆಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು 1915ರಲ್ಲಿ ಸ್ಥಾಪಿಸಿದ ಭಾಗವತ ಮುದ್ರಣಾಲಯದಲ್ಲಿ ಆಗಿದ್ದವು. ಭಾಗವತ ಮುದ್ರಣಾಲಯವು ಭಕ್ತಿ ಸಿದ್ಧಾಂತ ಸರಸ್ವತಿಗಳ ವ್ಯಾಖ್ಯಾನ ಸಹಿತವಾದ ಚೈತನ್ಯ ಚರಿತಾಮೃತವನ್ನು, ವಿಶ್ವನಾಥ ಚಕ್ರವರ್ತಿಯವರ ಭಾಷ್ಯದಿಂದ ಕೂಡಿದ ಭಗವದ್ಗೀತೆಯನ್ನು ಮತ್ತು ಕ್ರಮಕ್ರಮವಾಗಿ ಭಕ್ತಿ ವಿನೋದ ಠಾಕೂರರ ಗ್ರಂಥಗಳನ್ನು ಹೊರತಂದಿತ್ತು. ಈ ಸಾಹಿತ್ಯವು 500 ವರ್ಷಗಳ ಹಿಂದೆ ಕಾಣಿಸಿಕೊಂಡ ಚೈತನ್ಯ ಮಹಾಪ್ರಭು ಹಾಕಿಕೊಟ್ಟ ಧಾರ್ಮಿಕ ಪರಂಪರೆಯದಾಗಿತ್ತು. ಬಾಲ್ಯದಿಂದಲೂ ಅಭಯ ಚೈತನ್ಯ ಮಹಾಪ್ರಭುಗಳ ಭಕ್ತನಾಗಿದ್ದ. ಪ್ರಸಿದ್ಧ ಗ್ರಂಥಗಳಾದ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತಗಳನ್ನೋದಿ ಚೈತನ್ಯರ ಜೀವನವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ. ಚೈತನ್ಯ ಮಹಾಪ್ರಭು ಎಂದರೆ ಕೃಷ್ಣನಾಮ ಸಂಕೀರ್ತವನ್ನು ಭಾರತದ ಎಲ್ಲಾ ಮೂಲೆಗಳಿಗೂ ಹರಡಿದ್ದ ಒಬ್ಬ ಮಹಾಭಕ್ತನ ಆನಂದ ಪರವಶ ರೂಪ ಆನಂದ ಪರವಶ ಎಂಬುದನ್ನು ಮಾತ್ರವಲ್ಲದೆ ಚೈತನ್ಯ ಎಂದರೆ ರಾಧೆ ಕೃಷ್ಣರು ಸೇರಿದ್ದ ಸ್ವಯಂ ಕೃಷ್ಣನೇನ ಪ್ರಭು? ಹೌದೌದು, ಸ್ವಯಂ ಕೃಷ್ಣನೇ ಎಂಬುದನ್ನು ಅಭಯ ತಿಳಿದಿದ್ದ. ಆದರೆ ಮೊದಲ ಬಾರಿಗೆ ಚೈತನ್ಯರ ಸಂಗಡಿಗರು ಮತ್ತು ಶಿಷ್ಯರು ಸಂಗ್ರಹಿಸಿ ಶಿಷ್ಯ ಪರಂಪರೆಗೆ ದಯಪಾಲಿಸಿದ್ದ ಮಹಾ ವಿದ್ವಾಂಸರು ವಿಸ್ತಾರವಾಗಿ ವ್ಯಾಖ್ಯಾನಿಸಿದ್ದ ಮಹಾ ಸಾಹಿತ್ಯ ಸಂಪತ್ತು ಈಗ ಅಭಯನ ಕೈಗೆ ಬಂದಿದ್ದು. ಚೈತನ್ಯ ಮಹಾಪ್ರಭುಗಳ ನೇರ ಅನುಯಾಯಿಗಳಾದ ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ ಮತ್ತಿತರರು ವೇದ ಗ್ರಂಥಗಳ ಆಧಾರದ ಮೇಲೆ ಅನೇಕ ಗ್ರಂಥಗಳನ್ನು ಬರೆದು ಚೈತನ್ಯ ಮಹಾಪ್ರಭುಗಳ ದಿವ್ಯ ಬೋಧೆಯು
ವಾಸ್ತವವಾಗಿ ವೇದ ಗ್ರಂಥಗಳ ತಿರುಳೇ ಆಗಿದೆ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿದ್ದರು. ಆದರೆ ಅವುಗಳ ಪೈಕಿ ಅನೇಕ ಗ್ರಂಥಗಳು ಪ್ರಕಟವಾಗಿರಲಿಲ್ಲ. ಈ ಬೃಹತ್ ಮೃದಂಗದ ಸದ್ದು ಎಲ್ಲಾ ಜನರಿಗೂ ಜನರಿಗೂ ಕೇಳುವಂತಾಗಬೇಕೆಂಬ ಸದಾಶಯದಿಂದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅನೇಕ ಮುದ್ರಣಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದ್ದರು. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ವೆಂಕಟ್ ಮಾತಾಜಿ. ಹರೇ ಕೃಷ್ಣ. ಓದ್ತೀರಾ ಇಲ್ವಾ? ಓಕೆ ಲಲಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಚೈತನ್ಯ ಮಹಾಪ್ರಭುಗಳ ಬೋಧನೆಯ ಸಾರವನ್ನು ತಿಳಿಸುತ್ತಿದ್ದರು. ಅದೆಂದರೆ ಶ್ರೀ ಕೃಷ್ಣನೇ ದೇವೋತ್ತಮ ಪರಮಪುರುಷ, ಆತನ ಪವಿತ್ರ ನಾಮಸ್ಮರಣೆಯೇ ಇತರ ಎಲ್ಲ ಧರ್ಮಾಚರಣೆಗಳಿಗಿಂತ ಮುಖ್ಯವಾದುದು ಎಂಬ ಸಂಗತಿ. ಬೇರೆ ಬೇರೆ ಯುಗಗಳಲ್ಲಿ ದೈವ ಸಾಕ್ಷಾತ್ಕಾರದ ಬೇರೆ ಬೇರೆ ಮಾರ್ಗಗಳಿದ್ದವು. ಆದರೆ ಈಗಿನ ಕಲಿಯುಗದಲ್ಲಿ ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾತ್ರ ಪ್ರಭಾವಶಾಲಿಯಾದುದಾಗಿದೆ. ಬೃಹತ್ ನಾರದೀಯ ಪುರಾಣ ಮತ್ತು ಉಪನಿಷತ್ತು ಮೊದಲಾದ ಪವಿತ್ರ ಗ್ರಂಥಗಳ ಆಧಾರದಿಂದ ಭಕ್ತಿವಿನಾದ ಠಾಕೂರರು ಮಹಾಮಂತ್ರವನ್ನು ವಿಶಿಷ್ಟವಾಗಿ ಉದ್ಧರಿಸಿದ್ದರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣನೇ ಭಗವದ್ಗೀತೆಯಲ್ಲಿ ಭಗವಂತನನ್ನು ಸೇರುವ ಒಂದೇ ಮಾರ್ಗವೆಂದರೆ ಭಕ್ತಿ ಸೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗಿ, ನಿಮ್ಮನ್ನು ಎಲ್ಲಾ ಪಾಪಕರ್ಮಗಳಿಂದ ಮುಕ್ತರಾಗಿಸುತ್ತೇನೆ, ಹೆದರಬೇಡಿ. ಅಭಯನಿಗೆ ಈ ಶ್ಲೋಕಗಳು ಗೊತ್ತಿದ್ದುದು, ನಾಮ ಸಂಕೀರ್ತನೆಯು ಗೊತ್ತಿತ್ತು, ಭಗವದ್ಗೀತೆಯ ಸಾರ ಸಂದೇಶವು ತಿಳಿದಿತ್ತು. ಆದರೆ ಈಗ ಉತ್ಸಾಹದಿಂದ ಮಹಾ ಆಚಾರ್ಯರುಗಳ ಬರಹವನ್ನು ಓದಿದಂತೆಲ್ಲ ಚೈತನ್ಯ ಮಹಾಪ್ರಭುವಿನ ಕಾರ್ಯದ ವ್ಯಾಪ್ತಿಯ ಬಗೆಗೆ ಹೊಸ ಹೊಸ ಭಾವಗಳು ಸಾಕ್ಷಾತ್ಕಾರವಾಗತೊಡಗಿದವು. ತುಂಬಾ ಜಂಜಾಟಗಳಿಂದ ಕೂಡಿರುವ ಈ ಯುಗದಲ್ಲಿ ಜನರಿಗೆ ಹೆಚ್ಚಿನ ಕಲ್ಯಾಣವನ್ನು ದಯಪಾಲಿಸಲು ತನ್ನ ವೈಷ್ಣವ ತತ್ವ ಹಾಗೂ ಅದರ ಫಲಪ್ರದತೆಗಳನ್ನು ಅವನು ಆಳವಾಗಿ ಕಂಡುಕೊಳ್ಳುತ್ತಿದ್ದ. ಶ್ರೀಲ ಭಕ್ತಿ ಸಿದ್ಧಾಂತರು ಆಗಾಗ ಪ್ರವಾಸದಲ್ಲಿರುತ್ತಿದ್ದರು. ಇತ್ತ ಅಭಯನು ತನ್ನ ಕೌಟುಂಬಿಕ ಹಾಗೂ ವ್ಯಾವಹಾರಿಕ ಕೆಲಸಗಳಲ್ಲಿ ಬಿಡುವಿಲ್ಲದವನಾಗಿದ್ದ. ಆದುದರಿಂದ ಎರಡನೆಯ ಸಂದರ್ಶನ ಸಾಧ್ಯವಾಗಲಿಲ್ಲ. ಆದರೂ ಮೊದಲ ಭೇಟಿಯ ಸಮಯದಿಂದಲೇ ಅಭಯನು ಭಕ್ತಿ ಸಿದ್ಧಾಂತ ಸರಸ್ವತಿಗಳು ತನ್ನ ಗುರು ಎಂದೇ ತಿಳಿದು ಯಾವಾಗಲೂ ಅವರ ವಿಚಾರವಾಗಿ ಯೋಚಿಸುತ್ತಿದ್ದ. ನಾನು ಅಂತಹ ಒಳ್ಳೆಯ ಸಾಧು ಪುರುಷನನ್ನು ಭೇಟಿ ಮಾಡಿದೆ. ಸಾಧ್ಯವಾದಾಗಲೆಲ್ಲ ಗೌಡಿಯ ಮಠದ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಶಿಷ್ಯರನ್ನು ಹುಡುಕಿಕೊಂಡು ಹೋಗುತ್ತಿದ್ದ. ಗಾಂಧೀಜಿಯವರ ಚಳುವಳಿಯ ಬಗೆಗೆ ಹೇಳುವುದಾದರೆ, ಅವರ ಅಹಿಂಸಾವಾದಿ ಅನುಯಾಯಿಗಳು ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಹಿಂಸಾಚಾರಕ್ಕೆ ಇಳಿದುದರಿಂದ ಗಾಂಧೀಜಿಯವರಿಗೆ ಭಯಂಕರ ಆಘಾತವಾಗಿತ್ತು. ಬ್ರಿಟಿಷರು ಈ ಅವಕಾಶವನ್ನು ಬಳಸಿಕೊಂಡು ಗಾಂಧೀಜಿಯವರನ್ನು ದಸ್ತಗಿರಿ ಮಾಡಿ 6 ವರ್ಷದ ಸೆರೆವಾಸಕ್ಕೆ ಕಳಿಸಿದ್ದರು. ಅನುಯಾಯಿಗಳಿಗೆ ಗಾಂಧೀಜಿಯವರ ಮೇಲೆ ಇನ್ನೂ ಗೌರವವಿದ್ದಿತ್ತಾದರೂ ರಾಷ್ಟ್ರೀಯ ಚಳುವಳಿ ತನ್ನ ಒತ್ತಡವನ್ನು ಕಳೆದುಕೊಂಡಿತ್ತು. ಆ ಕಾರಣಕ್ಕಾಗಿ ಅಲ್ಲದಿದ್ದರೂ ಅಭಯನಿಗೆ ಈಗಾಗಲೇ ಚಳುವಳಿಯಲ್ಲಿ ಆಸಕ್ತಿ ಮಾಯವಾಗಿತ್ತು. ರಾಷ್ಟ್ರೀಯ ಉದ್ದೇಶವು ಭಾರತದ ಪ್ರಥಮ ಆದ್ಯತೆ ಎಂಬ ಅವನ ಭಾವನೆಯನ್ನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ವಿಫಲಗೊಳಿಸಿದ್ದರು. ಅವರು ಅಭಯನ ಮೂಲ ಕೃಷ್ಣ ಪ್ರಜ್ಞೆಯನ್ನು ಉದ್ದೀಪಿಸಿದ್ದರು. ಈಗ ಭಕ್ತಿ ಸಿದ್ಧಾಂತರ ಕಾರ್ಯವೇ ನಿಜವಾಗಿ ಆದ್ಯತೆಗೆ ಅರ್ಹವಾದದ್ದು ಎಂಬ ನಂಬಿಕೆ ಅವನಿಗೆ ಬಂದಿತ್ತು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅವನನ್ನು ಬೋಧನೆ ಮಾಡಲು ಆಹ್ವಾನಿಸಿದ್ದರು. ಆ ನಿಮಿಷದಿಂದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಅನುಯಾಯಿಗಳಲ್ಲೊಬ್ಬನಾಗಿ ಗೌಡೀಯ ಮಠವನ್ನು ಸೇರಬೇಕೆಂದು ಬಯಸಿದ್ದ. ಆದರೆ ಈ ಬಾರಿ ಅದಕ್ಕೆ ಅಡ್ಡ ಬಂದಿದ್ದು ರಾಜಕೀಯ ಒಲವಲ್ಲ, ಅವನ ಕೌಟುಂಬಿಕ ಬಾಧ್ಯತೆಗಳು. ಮೊದಲು ಸ್ವತಂತ್ರ ರಾಷ್ಟ್ರವಾಗೋಣ, ಅನಂತರ ಚೈತನ್ಯರ ಬಗೆಗೆ ಬೋಧಿಸೋಣ ಎಂಬ ವಿಚಾರ ಸರಣಿ ಮಾತ್ರ ನಿಂತು ಹೋಗಿತ್ತು. ಈಗಿನ ಅವನ ವಿಚಾರ ಸರಣಿ ಹೀಗಿತ್ತು: ಇತರರಂತೆ ನಾನು ಭಾಗವಹಿಸಲಾರೆ, ಏಕೆಂದರೆ ನನಗೆ ಕೌಟುಂಬಿಕ ಜವಾಬ್ದಾರಿಗಳಿವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ.
ಹರೇ ಕೃಷ್ಣ. ಮಂಜುಳಾ ನಾನು ಮಾತಾಜಿ. ನಾನೋದ್ಲ ಹಾ ಪ್ರಭುಜಿ. ಓದಿ. ಹಾ ಗೀತಾ ಮಾತಾಜಿ ಓದಿ. ಹಾ, ಗಾಂಧೀಜಿ ರಾಷ್ಟ್ರೀಯ ಚಳವಳಿಯಿಂದ ಸಂಸಾರ ಸಂಸಾರವು ಬೆಳೆಯುತ್ತಿತ್ತು. ಬೆಳೆಯುತ್ತಿತ್ತು. 1921ರಲ್ಲಿ ಅಭಯ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು. ಮುಂದೆ ಹೆಚ್ಚು ಮಕ್ಕಳಾಗುತ್ತಾರೆ, ಹೆಚ್ಚು ಆದಾಯವನ್ನು ಗಳಿಸಬೇಕಾಗುತ್ತದೆ. ಹಣ ಗಳಿಸುವುದೆಂದರೆ ಕಾಲ ಮತ್ತು ಶಕ್ತಿಗಳ ವ್ಯಯ. ಅಲ್ಲದೆ ಹೊರ ನಿಲುವಿನಲ್ಲಿ ಕೊನೆಯ ಪಕ್ಷ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಧ್ಯೇಯದಿಂದ ದೂರ ಸರಿಯುವಂತೆಯೂ ಆಗುತ್ತದೆ. ಭಾರತೀಯ ಸಂಸ್ಕೃತದಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಬಗೆಗೆ ಅಪಾರ ಗೌರವವಿದೆ ಮತ್ತು ವಿವಾಹ ವಿಚ್ಛೇದನ ಎಂಬ ಸೊಲ್ಲೇ ಇರಲಿಲ್ಲ. ಹಣಕಾಸಿನ ಮುಗ್ಗಟ್ಟು ಎಷ್ಟೇ ಇದ್ದರೂ ಪ್ರತಿಯೊಬ್ಬನು ಹೆಂಡತಿ ಮಕ್ಕಳ ಜೊತೆಯಲ್ಲೇ ಇರುತ್ತಿದ್ದ. ಗೌಡಿಯ ಮಠದಲ್ಲಿ ಸನ್ಯಾಸಿ ಶಿಷ್ಯನಾಗಿ ಇರಲಾಗದುದಕ್ಕೆ ಅಭಯ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದು ನಿಜ. ಆದರೂ ತಮ್ಮ ಮದುವೆಯ ಎಳಿಮೆಯಲ್ಲಿಯೇ ಹೆಂಡತಿ ಮಕ್ಕಳನ್ನು ತ್ಯಜಿಸುವ ವಿಚಾರವನ್ನು ತೀವ್ರವಾಗಿ ಪರಿಶೀಲಿಸಿರಲಿಲ್ಲ. ಮಗನು ವೈಷ್ಣವ ಗುರುವಿನ ಪ್ರಭಾವಕ್ಕೆ ಸಿಲುಕಿದ್ದು ಗೌರಮೋಹನರಿಗೆ ಸಂತಸದ ಸುದ್ದಿಯಾಗಿದ್ದರೂ ಸಂಸಾರದ ಜವಾಬ್ದಾರಿಗಳನ್ನು ತೊರೆದು ಕಾಣ್ತಾ ಇಲ್ವಾ ಸನ್ಯಾಸವನ್ನು ಸ್ವೀಕರಿಸುವನೆಂದು ಅವರು ನಿರೀಕ್ಷಿಸಿರಲಿಲ್ಲ. ವೈಷ್ಣವನು ಹೆಂಡತಿ ಮಕ್ಕಳೊಡನೆಯೇ ಇದ್ದುಕೊಂಡು ಮನೆಯಲ್ಲಿ ಧಾರ್ಮಿಕ ಜೀವನವನ್ನು ನಡೆಸಬಹುದಾಗಿತ್ತು. ಬೋಧನೆಯಲ್ಲೂ ತನ್ನನ್ನು ತೀವ್ರವಾಗಿ ತೊಡಗಿಸಿಕೊಳ್ಳಬಹುದಾಗಿತ್ತು. ಅಭಯನು ಸಂಸಾರಿಯಾಗಿ ಉಳಿದುಕೊಂಡೇ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಸಂಘದಲ್ಲಿ ಸೇವೆ ಸಲ್ಲಿಸುವ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿತ್ತು. ವ್ಯವಹಾರದಲ್ಲಿ ಜಯಶಾಲಿಯಾದ ಪಕ್ಷದಲ್ಲಿ ತನ್ನ ಕುಟುಂಬ ಪೋಷಣೆಗೆ ಮಾತ್ರವಲ್ಲದೆ ಪ್ರಜ್ಞೆಯನ್ನು ಹರಡುವ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಕಾರ್ಯಕ್ಕೂ ಧನ ಸಹಾಯ ಮಾಡಬಹುದೆಂದು ಅಭಯ ಯೋಚಿಸಿದ. ಅಭಯನು ಭಾರತದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬನಾಗುತ್ತಾನೆ ಎಂದು ಒಬ್ಬ ಜ್ಯೋತಿಷಿ ಕೂಡ ಭವಿಷ್ಯ ಹೇಳಿದ್ದ. ಆದರೆ ಈಗಿನ ಆದಾಯದಲ್ಲಿ ಅವನಿಗೆ ತನ್ನ ಸಂಸಾರದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಿಂತ ಹೆಚ್ಚಿನದೇನೂ ಸಾಧ್ಯವಿರಲಿಲ್ಲ. ತನ್ನದೇ ಆದ ಸ್ವಂತ ವ್ಯವಹಾರಗಳನ್ನು ಆರಂಭಿಸುವುದರ ಮೂಲಕ ಸ್ವಲ್ಪ ಸುಧಾರಿಸಬಹುದು ಎಂದುಕೊಂಡ. ಅಭಯ ತನ್ನ ಭಾವನೆಗಳನ್ನು ಡಾಕ್ಟರ್ ಬೋಸ್ರಲ್ಲಿ ತೋಡಿಕೊಂಡ. ಅವರು ಸಹಾನುಭೂತಿಯ ತಂದೆಯಂತೆ ಎಲ್ಲವನ್ನೂ ಕೇಳಿ ಇಡೀ ಉತ್ತರ ಭಾರತಕ್ಕೆ ಅಭಯ ತನ್ನ ಪ್ರತಿನಿಧಿಯಾಗಿ ಕೆಲಸ ಮಾಡುವಂತೆ ಸಲಹೆ ಕೊಟ್ಟರು. ಅಭಯನು ಔಷಧ, ತೈಲ, ರೆಕ್ಟಿಫೈಡ್ ಸ್ಪಿರಿಟ್, ಟೂತ್ಪೇಸ್ಟ್ ಮೊದಲಾದ ಸಾಮಗ್ರಿಗಳನ್ನು ಒಟ್ಟಾರೆಯಾಗಿ ಬೋಸರ ಕಾರ್ಖಾನೆಯಿಂದ ಖರೀದಿಸಿ ಇಡೀ ಉತ್ತರ ಭಾರತದಲ್ಲಿ ಚೆನ್ನಾಗಿ ಪ್ರವಾಸ ಮಾಡಿ ತನ್ನದೇ ಆದ ವ್ಯವಹಾರವನ್ನು ರೂಪಿಸಿಕೊಳ್ಳಬಹುದಾಗಿತ್ತು. ಅಲ್ಲದೆ ಡಾಕ್ಟರ್ ಬೋಸರ ಪ್ರಯೋಗಾಲಯದ ಅನುಭವವನ್ನು ಬಳಸಿಕೊಂಡು ತನ್ನದೇ ಕೆಲವು ಔಷಧಿಗಳನ್ನು ವಸ್ತುಗಳನ್ನು ತಯಾರಿಸಿ ಮಾರಲು ಅವಕಾಶವಿತ್ತು. ಡಾಕ್ಟರ್ ಬೋಸ್ ಮತ್ತು ಅಭಯ ಇಬ್ಬರೂ ಸೇರಿ ಕೇಂದ್ರ ನೆಲೆಯಲ್ಲಿರುವ ಅಲಹಾಬಾದ್ ನಗರದ ಅಭಯನ ಪ್ರಧಾನ ಕಾರ್ಯಾಲಯವಾಗುವುದು ಒಳ್ಳೆಯದು ಎಂದು ತೀರ್ಮಾನಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಉಮಾದೇವಿ ಓದಿ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ. 1923ರಲ್ಲಿ ಕಲ್ಕತ್ತೆಯ ವಾಯುವ್ಯ ದಿಕ್ಕಿನಲ್ಲಿರುವ 12 ಗಂಟೆ ರೈಲು ಪ್ರಯಾಣದ ಅಲಹಾಬಾದಿಗೆ ಅಭಯ ತನ್ನ ಹೆಂಡತಿ ಮತ್ತು ಮಗನ ಜೊತೆಗೆ ಬಂದನು. ಬ್ರಿಟಿಷರು ಒಮ್ಮೆ ಅಲಹಾಬಾದವನ್ನು ಸಂಯುಕ್ತ ಪ್ರಾಂತದ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಅಲ್ಲಿ ಹೈಕೋರ್ಟ್ ಕಟ್ಟಡ, ವಿಶ್ವವಿದ್ಯಾಲಯದ ಕಟ್ಟಡಗಳೇ ಅಲ್ಲದೆ ಹಲವಾರು ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿದ್ದರು. ನಗರದ ಆಧುನಿಕವಾದ ಒಳ್ಳೆಯ ರಸ್ತೆಗಳು, ದೀಪ ಸೌಲಭ್ಯಗಳಿದ್ದ ನಗರ ಭಾಗದಲ್ಲಿ ಯುರೋಪಿಯನ್ನರು ಮತ್ತು ನೆಹರು ಕುಟುಂಬಗಳಂತಹ ಶ್ರೀಮಂತ ಭಾರತೀಯ ಕುಟುಂಬಗಳು ಇದ್ದವು. ಇನ್ನೊಂದು ಹಳೆಯ ನಗರ ಭಾಗವು ಇತ್ತು. ತುಂಬಾ ಹಳೆಯ ಇಕ್ಕಟ್ಟಾದ ರಸ್ತೆಗಳು, ಒತ್ತೊತ್ತಾಗಿದ್ದ ಸಾಲು ಕಟ್ಟಡಗಳು, ಅಂಗಡಿಗಳು ಅಲ್ಲಿದ್ದವು. ಅನೇಕ ಬಂಗಾಳಿಗಳು ಅಲ್ಲಿ ವಾಸಿಸುತ್ತಿದ್ದರು. ಅಭಯ ತನ್ನ ಸಂಸಾರವನ್ನು ಹೂಡಲು ನಿಶ್ಚಯಿಸಿದ್ದು ಆ ಪ್ರದೇಶದಲ್ಲೇ. ಪರಂಪರೆ ಓದ್ಲ ಪ್ರಭುಜಿ ಇನ್ನು ಸ್ವಲ್ಪ? ಹಾ ಓದಿ. ಪರಂಪರೆಯಿಂದ ಪ್ರಯಾಗ ಎಂದು ಪ್ರಸಿದ್ಧಿ ಹೊಂದಿರುವ ಅಲಹಾಬಾದನ್ನು ತನ್ನ ವ್ಯವಹಾರಕ್ಕೆ ಉತ್ತಮ ಕಾರ್ಯ ಸ್ಥಳವೆಂಬ ಕಾರಣದಿಂದ ಆಯ್ಕೆ ಮಾಡಲಾಗಿತ್ತು. ಆದರೆ ಅದು ಭಾರತದ ಅತ್ಯುತ್ತಮ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿತ್ತು. ಭಾರತದ 3 ಪವಿತ್ರ ನದಿಗಳೆನಿಸಿದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಅಲಹಾಬಾದ್ ಸ್ಥಾಪಿತವಾಗಿತ್ತು. ಅದು ಅಸಂಖ್ಯಾತ ಜನರ ಸೇರಿರುವ ಭಾರತದ 2 ಧಾರ್ಮಿಕ ವಿಧಿಗಳಿಗೆ ಕೇಂದ್ರ
ಕೇಂದ್ರ ನೆಲೆಯಾಗಿತ್ತು. ಒಂದು ಅಪಾರ ಜನಕೋಟಿ ಭಾಗವಹಿಸುವ ವಾರ್ಷಿಕ ಮಾಘ ಮೇಳ, ಇನ್ನೊಂದು 12 ವರ್ಷಕ್ಕೊಮ್ಮೆ ಜರುಗುವ ಕುಂಭಮೇಳ. ಆತ್ಮಶುದ್ಧಿಗಾಗಿ ಅಖಂಡ ಭಾರತದಿಂದ ಕೋಟ್ಯಾಂತರ ತೀರ್ಥಯಾತ್ರಿಗಳು ಮಾಘ ಮಾಸದ ಪೌರ್ಣಿಮೆಯಂದು ಇಲ್ಲಿ ಸಮಾವೇಶಗೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆ. ಅಭಯನ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಓಕೆ, ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಭಯನ ಮನೆ ನಂಬರ್ 60 ಬಾದ್ಶಾಹಿ ಮಂಡಿಯಲ್ಲಿತ್ತು. ಅದರಲ್ಲಿ ಕೆಲವು ಕೋಣೆಗಳನ್ನು ಬಾಡಿಗೆಗೆ ಪಡೆಯಲಾಗಿತ್ತು. ವ್ಯಾಪಾರಕ್ಕೆ ವ್ಯಾಪಾರಿ ಕೇಂದ್ರವಾದ ಜಾನ್ಸ್ಟನ್ ಗುಂಗ್ ರಸ್ತೆಯಲ್ಲಿ ಒಂದು ಪುಟ್ಟ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡ. ಅಲ್ಲಿ ಪ್ರಯಾಗ್ ಫಾರ್ಮಸಿ ಎಂಬ ಔಷಧದ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಪ್ರಯೋಗಾಲಯದಲ್ಲಿ ತಯಾರಾದ ಟಿಂಚರ್, ಸಿರಪ್. ಹರಿಕೃಷ್ಣ ಪ್ರಭುಜಿ ಏನೋ ಹೇಳಿದ್ರಿ. ಅಲ್ಲಿ ಪ್ರಯಾಗ್ ಫಾರ್ಮಸಿ ಎಂಬ ಔಷಧ ಅಂಗಡಿ ತೆರೆದು ಡಾಕ್ಟರ್ ಬೋಸರ ಪ್ರಯೋಗಾಲಯದಲ್ಲಿ ತಯಾರಾದ ಟಿಂಚರ್, ಸಿರಪ್ ಮೊದಲಾದ ಔಷಧ ಸಾಮಗ್ರಿಗಳ ಮಾರಾಟಕ್ಕೆ ಆರಂಭಿಸಿದ. ಅಲ್ಲಿ ಅಲಹಾಬಾದಿನ ವೈದ್ಯ ಡಾಕ್ಟರ್ ಘೋಷರ ಪರಿಚಯವಾಯಿತು. ಅಭಯನೊಂದಿಗೆ ವ್ಯವಹಾರದ ಪಾಲುದಾರಿಕೆಯಲ್ಲಿ ಅವರಿಗೆ ಆಸಕ್ತಿ ಇತ್ತು. ಆದ್ದರಿಂದ ಅವರು ತಮ್ಮ ಔಷಧಾಲಯದ ವೈದ್ಯರಾಗಿ ಪ್ರಯಾಗ್ ಫಾರ್ಮಸಿಗೆ ತಮ್ಮ ಅಂಗಡಿಯನ್ನು ವರ್ಗಾಯಿಸಿಕೊಳ್ಳಬೇಕೆಂದು ಕೇಳಿಕೊಂಡ. ಅದಕ್ಕೆ ಸಮ್ಮತಿಸಿದ ಡಾಕ್ಟರ್ ಘೋಷ್ ತಮ್ಮ ಟ್ರಾಪಿಕಲ್ ಫಾರ್ಮಸಿಯನ್ನು ಮುಚ್ಚಿದರು. ಪ್ರಯಾಗ್ ಫಾರ್ಮಸಿಯಲ್ಲಿ ಡಾಕ್ಟರ್ ಘೋಷ್ ರೋಗಿಗಳ ಕಾಯಿಲೆಯನ್ನು ಗುರುತಿಸಿ ಔಷಧ ಬರೆದು ಕೊಡುತ್ತಿದ್ದರು. ಅಭಯ್ ಅವುಗಳನ್ನು ಒದಗಿಸಬೇಕಾಗಿತ್ತು. ಸಲಹಾ ಚೀಟಿಯಲ್ಲಿದ್ದ ಔಷಧಗಳ ಮಾರಾಟದಿಂದ ಬಂದ ಹಣದಲ್ಲಿ ಡಾಕ್ಟರ್ ಘೋಷ್ಗೆ 25% ಕಮಿಷನ್ ಬರುತ್ತಿತ್ತು. ಅಭಯ್ ಮತ್ತು ಘೋಷ್ ಒಳ್ಳೆಯ ಸ್ನೇಹಿತರಾದರು. ಇಬ್ಬರೂ ಪರಸ್ಪರ ಮನೆಗಳಿಗೆ ಭೇಟಿ ಕೊಡುತ್ತಿದ್ದರು. ಇಬ್ಬರೂ ಪರಸ್ಪರ ಮಕ್ಕಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಕಾಣುತ್ತಿದ್ದರು. ಆಗಾಗ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳುವ ವಿಷಯವಾಗಿಯೂ ಅವರಲ್ಲಿ ಮಾತುಕತೆ ನಡೆಯುತ್ತಿತ್ತು. ಡಾಕ್ಟರ್ ಘೋಷ್ ಅಭಯ ವ್ಯವಹಾರ ಬುದ್ಧಿಯ ಮನುಷ್ಯನಾಗಿದ್ದ. ನಾವೆಲ್ಲ ದೈವ ಬೀರುಗಳಾಗಿದ್ದೆವೆಂಬುದೇನೋ ನಿಜ. ಎಲ್ಲ ಮನೆಗಳಲ್ಲೂ ನಾವು ಸಣ್ಣ ದೇವರ ಮನೆ ಇಟ್ಟುಕೊಂಡಿರುತ್ತೇವೆ. ಅದರಲ್ಲಿ ದೇವ ವಿಗ್ರಹಗಳಿರಬೇಕು. ಆದರೆ ಅಭಯ ಮಾತ್ರ ಯಾವಾಗಲೂ ವ್ಯವಹಾರದ ವಿಷಯ ಮತ್ತು ಸಂಸಾರದ ಖರ್ಚು ವೆಚ್ಚಗಳನ್ನು ಹೇಗೆ ಸರಿದೂಗಿಸುವುದು ಎಂಬ ಬಗೆಗೆ ಮಾತನಾಡುತ್ತಿದ್ದ. ಮನೆಯಲ್ಲಿ ಅಭಯ ಕುರ್ತಾ ಮತ್ತು ಧೋತಿ ಧರಿಸುತ್ತಿದ್ದರೂ ವ್ಯವಹಾರದ ವೇಳೆಯಲ್ಲಿ ಶರ್ಟು ಪ್ಯಾಂಟು ಧರಿಸುತ್ತಿದ್ದ. ಆತ ಒಳ್ಳೆಯ ಚಹರೆಯ, ತುಂಬು ಮೀಸೆಯ, ಚಟುವಟಿಕೆಯ 20ರ ದಶಕದಲ್ಲಿದ್ದ ತರುಣ. ಅವನಿಗೆ ರಾಧಾರಾಣಿ ದೇ ಗೂ ಈಗ 2 ಮಕ್ಕಳಿದ್ದರು. ಅವರ ಅಲಹಾಬಾದಿಗೆ ಬಂದ 1 ವರ್ಷದಲ್ಲಿ ಒಬ್ಬಳು ಮಗಳು ಹುಟ್ಟಿದಳು. 75 ವರ್ಷದ ಗೌರಮೋಹನ್ ಮತ್ತು ಅಭಯನು ವಿಧವೆ ಸೋದರಿ ರಾಜೇಶ್ವರಿ ಮತ್ತು ಆಕೆಯ ಮಗ ತುಳಸಿ ಇವರೆಲ್ಲ ಅಭಯನೊಂದಿಗೆ ಸೇರಿಕೊಂಡಿದ್ದರು. ಗೌರಮೋಹನ್ ಯಾವಾಗಲೂ ಮನೆಯಲ್ಲೇ ಜಪಮಾಲೆ ಇಟ್ಟುಕೊಂಡು ಜಪಿಸುತ್ತಲೋ ಶ್ರೀಕೃಷ್ಣನ ಸಾಲಿಗ್ರಾಮ ಶಿಲಾಮೂರ್ತಿಯನ್ನು ಪೂಜಿಸುತ್ತಲೋ ಇರುತ್ತಿದ್ದರು. ಅಭಯ ಸರಿಯಾದನ್ನು ಮಾಡುತ್ತಿದ್ದನೆಂಬ ತೃಪ್ತಿ ಅವರಿಗಿತ್ತು. ಅಪ್ಪ ತನ್ನೊಂದಿಗಿರುವುದು ಮತ್ತು ಮುಕ್ತವಾಗಿ ಕೃಷ್ಣ ಪೂಜೆ ಮಾಡುತ್ತಿರುವುದು ಅಭಯನಿಗೂ ತೃಪ್ತಿ ತಂದಿತ್ತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಲಕ್ಷ್ಮಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅಲ್ಲ, ಅವ್ರು ಓದ್ತಾರೆ. ಯಾರು? ಲಕ್ಷ್ಮಿ ಅಭಿ ಓದ್ಲಂಬ ಪ್ರಭುಜಿ. ಹಾ, ಓದಿ ಮಾತಾಜಿ. ಎಲ್ಲಿಂದ ಪ್ರಭುಜಿ? ಅಭಯನದು ಬಿಡುವಿಲ್ಲದ ಜೀವನ. ತನ್ನ ವ್ಯವಹಾರವನ್ನು ಚೆನ್ನಾಗಿ ರೂಢಿಸಬೇಕೆಂಬ ಆಸೆ ಅವನದಾಗಿತ್ತು. ಬೆಳಗ್ಗೆ 8 ಗಂಟೆಗೆ ಫಾರ್ಮಸಿಗೆ ಹೋಗುತ್ತಿದ್ದ. ಡಾಕ್ಟರ್ ಘೋಷ್ ಭೇಟಿ ಮಾಡಿ ದಿನದ ಕಾರ್ಯವನ್ನು ಆರಂಭಿಸುತ್ತಿದ್ದ. ಮಧ್ಯಾಹ್ನ ಮನೆಗೆ ಬಂದು ಮಧ್ಯಾಹ್ನ ನಂತರ ಮತ್ತೆ ಅಂಗಡಿಗೆ ಹೋಗುತ್ತಿದ್ದ. 8,000 ರೂಪಾಯಿ ಕೊಟ್ಟು ಡ್ಯೂಕ್ ಕಾರನ್ನು ಕೊಂಡಿದ್ದ. ಆದರೆ ಆ ಕಾರನ್ನು ತಾನೇ ಎಂದು ನಡೆಸುತ್ತಿರಲಿಲ್ಲ. ಅಕ್ಕನ ಮಗ ಒಳ್ಳೆ ಡ್ರೈವರ್ ಆಗಿದ್ದುದರಿಂದ ಅವನಿಗೆ ಅದನ್ನು ಟ್ಯಾಕ್ಸಿಯಾಗಿಯೂ ಬಳಸಿಕೊಳ್ಳಲು ಅಭಯ ಅವಕಾಶ ಮಾಡಿಕೊಟ್ಟಿದ್ದ. ಆಗಾಗ ಸ್ವಂತ ವ್ಯವಹಾರಗಳಿಗಾಗಿ ಬಳಸುತ್ತಿದ್ದಾಗ ತುಳಸಿ ಡ್ರೈವರ್ ಆಗುತ್ತಿದ್ದ. ಪ್ರಯಾಗ್ ಫಾರ್ಮಸಿಯಲ್ಲಿ ಮೋತಿಲಾಲ್ ನೆಹರು ಮತ್ತು ಮಗ ಜವಾಹರ್ ಲಾಲ್ ಇಬ್ಬರು ಗ್ರಾಹಕರಾಗಿದ್ದರು.
ಜವಾಹರ್ಲಾಲರು ಯಾವಾಗಲೂ ಇಂಗ್ಲಿಷ್ ಔಷಧಗಳಿಗೆ ಆದೇಶ ಕೊಡುತ್ತಿದ್ದುದರಿಂದ ಭಾರತೀಯ ವೈದ್ಯ ಪದ್ಧತಿ ಕೀಳಾದುದೆಂಬ ಭಾವನೆ ಅವರಿಗಿದ್ದಂತೆ ಕಾಣುತ್ತದೆ. ಒಂದು ಸಲ ಜವಾಹರ್ಲಾಲರು ಅಭಯನ ಬಳಿಗೆ ಬಂದು ರಾಜಕೀಯವಂತಿಗೆ ಕೇಳಿದರು. ಅಭಯ ಪ್ರಜ್ಞಾವಂತನಾದ ವ್ಯಾಪಾರಿಯಾಗಿದ್ದುದರಿಂದ ದಾನ ಮಾಡಿದ. ಹಗಲ ವೇಳೆಯಲ್ಲಿ ತನ್ನ ಗ್ರಾಹಕರೊಂದಿಗೆ ಇತರ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದ. ಅವರೆಲ್ಲ ಅವನಿಗೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದರು. ಒಬ್ಬ ಮಾಜಿ ಸೇನಾಧಿಕಾರಿ ಅಭಯನಿಗೆ ಮೊದಲನೆಯ ಜಾಗತಿಕ ಯುದ್ಧದ ಕಥೆಗಳನ್ನು ಹೇಳುತ್ತಿದ್ದರು. ಫ್ರಾನ್ಸ್ನಲ್ಲಿ ಮಾರ್ಷಲ್ ಗೋಕ್ ಯುದ್ಧರಂಗದಲ್ಲಿ ಬೆಲ್ಜಿಯಂ ಸೆರೆಯಾಳುಗಳನ್ನು ಸಾಕುವುದು ಕಷ್ಟವೆನಿಸಿದ ಕಾರಣಕ್ಕಾಗಿ ಆ ಸಾವಿರಾರು ಸೆರೆಯಾಳುಗಳನ್ನು ಕೊಲ್ಲುವಂತೆ ಹೇಗೆ ಆಜ್ಞೆ ಮಾಡಿದನೆಂಬ ಕಥೆಯನ್ನು ಅವರು ಹೇಳಿದರು. ಆಫ್ಘಾನಿಸ್ತಾನದ ರಾಜಮನೆತನದ ಒಬ್ಬ ಮಹಮ್ಮದೀಯನು ನಿತ್ಯವೂ ತನ್ನ ಮಗನೊಂದಿಗೆ ಅಭಯನ ಅಂಗಡಿಗೆ ಬಂದು ಹರಟೆ ಹೊಡೆಯುತ್ತಿದ್ದ. ಅಭಯ ಬಂದವರನ್ನೆಲ್ಲ ವಿಚಾರಿಸುತ್ತಿದ್ದ, ಅವರ ಮಾತನ್ನೆಲ್ಲ ಕೇಳುತ್ತಿದ್ದ, ಔಷಧಿಗಳನ್ನು ತಯಾರಿಸುತ್ತಿದ್ದ. ಆದರೆ ಅವನ ಆಲೋಚನೆಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರನ್ನು ಸಂದರ್ಶಿಸಿದ ಸಂದರ್ಭವನ್ನೇ ಮತ್ತೆ ಮತ್ತೆ ಮೆಲುಕು ಹಾಕುತ್ತಿದ್ದವು. ಮರಳಿ ಮರಳಿ ಅದನ್ನೇ ಚಿಂತಿಸುತ್ತಿದ್ದ. ಅವರು ಹೇಗೆ ಕಂಡರು, ಅವರ ಹಾವಭಾವಗಳೇನು, ಅವರು ಏನು ಹೇಳಿದರು, ಇಂತಹವೇ ಯೋಚನೆಗಳು. ರಾತ್ರಿ ಮನೆಗೆ ಹೋಗಿ ಪತ್ನಿ ಪುತ್ರರ ಜೊತೆ ಇರುತ್ತಿದ್ದ. ರಾಧಾರಾಣಿ ತುಂಬಾ ಶುದ್ಧ ವಿಧೇಯ ಪತ್ನಿಯಾಗಿದ್ದು ಅಡುಗೆ ಶುಚಿಗೊಳಿಸುವುದು ಮತ್ತು ಮಕ್ಕಳ ಪಾಲನೆಯಲ್ಲೇ ಅವಳಿಗೆ ಒತ್ತು ಹೋಗುತ್ತಿತ್ತು. ಆದರೆ ತನ್ನ ಗಂಡನ ಧಾರ್ಮಿಕ ಆಸಕ್ತಿಗಳನ್ನು ಹಂಚಿಕೊಳ್ಳುವ ಮನೋಧರ್ಮ ಅವಳಲ್ಲಿರಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಬಗೆಗೆ ತನಗಿದ್ದ ಭಾವನೆಗಳನ್ನು ಆಕೆಗೆ ಹೇಳುವುದಕ್ಕೆ ಕೂಡ ಅಭಯನಿಗೆ ಸಾಧ್ಯವಾಗಲಿಲ್ಲ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಮಾತಾಜಿ. ಹರೇ ನಾನೋದ್ಲ ಪ್ರಭುಜೆ. ಮಂಜುಳಾ ಮಾತಾಜಿ ಓದ್ತಾರ, ಆಮೇಲೆ ನೀವು ಓದಿ. ನಾನು ಮಂಜಿತನೇ ಓದಿದ್ದು ಪ್ರಭುಜಿ. ಓದಾಯ್ತಲ್ವಾ? ಓಹೋ, ನೀವೇ ಓದಿದ್ದೀಗ, ಸಾರಿ. ಹಾ, ಮಾತಾಜಿ ಓದಿ. ಗಾಯತ್ರಿ. ಗಾಯತ್ರಿ ಮಾತಾಜಿ. ಅಭಯ ಹಾ, ಗಾಯತ್ರಿ. ಎಲ್ಲಿಂದ ಪ್ರಭುಜೆ? ಅಭಯನ. ಹಾ, ಅಭಯ, ಅವನ ಹೆಂಡತಿ, ಅವರ ಇಬ್ಬರು ಮಕ್ಕಳು, ಗೌರಮೋಹನ್, ಅಭಯನ ತಮ್ಮ ಕೃಷ್ಣಚರಣ, ಅಭಯನ ವಿಧವೆ ಸೋದರಿ ರಾಜೇಶ್ವರಿ ಮತ್ತು ಅವಳ ಮಗ ತುಳಸಿ, ಇಷ್ಟು ಜನರು ಒಟ್ಟಿಗೆ ಸೇರಿ ಸಮೂಹ ಭಾವಚಿತ್ರಕ್ಕಾಗಿ ಸ್ಟುಡಿಯೋಗೆ ಹೋದರು. ಚಿತ್ರದಲ್ಲಿ 20ರ ಮೇಲಿನ ವಯಸ್ಸಿನ ಅಭಯ ಕಾಣುತ್ತಾನೆ. ಅವನು ತೆಳ್ಳಗೆ ಕಪ್ಪಾಗಿ ತುಂಬಾ ಮೀಸೆಯವನು. ಹಣೆ ವಿಶಾಲ, ಕಣ್ಣು ಕಪ್ಪು ಮತ್ತು ಸ್ವಚ್ಛ ಬಿಳಿಯ ಕುರ್ತಾ ಧೋತಿ ಧರಿಸಿದ್ದಾನೆ. ಸದಾ ಕಪ್ಪು ಚಪ್ಪಲಿ. ಅಭಯ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಹೆಂಡತಿ ಅವನ ಹಿಂದೆ ನಿಂತಿದ್ದಾಳೆ. ಬಿಳಿ ಖಾದಿ ಸೀರೆ, ಅಂಚಿನಲ್ಲೊಂದು ಬಣ್ಣ. ಆಕೆ ತುಂಬಾ ಆಕರ್ಷಕವಾಗಿ ಕಾಣುವ ತರುಣಿ. ಕುರ್ಚಿಯ ಹಿಂದೆ ಅವಳ ಕೈ ತೋಳು ಅಭಯನ ತಲೆಯ ಹಿಂದೆ ವಿಶ್ರಮಿಸಿದೆ. ಅವಳ ಸಣ್ಣ ಕೈ ಕುರ್ಚಿಯ ಅಂಚನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡಿದೆ. ಎಡಗೆ ಪಕ್ಕಕ್ಕೆ ಇಳಿ ಬಿದ್ದಿದೆ. ಅವಳು ಬರಿಗಾಲಿನಲ್ಲಿದ್ದಾಳೆ. ತನ್ನ ತೊಡೆಯ ಮೇಲೆ ಕುಳಿತಿರುವ 2 ವರ್ಷದ ಹಸುಳೆ ಪಚ್ಚನ್ನ ಪ್ರಯಾಗ್ರಾಜ್ ತಲೆ ಸವರುತ್ತಿದ್ದಾನೆ. ಅಭಯ ಬರಿಗಾಲಿನ ಮಗುವಿನ ಪಾದಗಳು ತಾಯ ಮೊಣಕಾಲ ಬಡಿ ಓಡಾಡುತ್ತಿವೆ. ಮಗು ಕಿರುಚಲು ಸಿದ್ಧವಾಗಿರುವಂತೆ ಕಾಣುತ್ತಿದೆ. ಅಭಯನು ತೊಡೆಯ ಮೇಲಿನ ಮಗುವನ್ನು ಕೊಂಡು ಸ್ವಲ್ಪ ವಿನೋದಗೊಂಡಿರುವಂತೆ ಕಾಣುತ್ತಾನೆ. ಅಭಯ ಸುಂದರ ಭಾರತೀಯ. ಅವನ ಹೆಂಡತಿ ತುಂಬಾ ಆಕರ್ಷಕ ರೂಪದವಳು. ಇಬ್ಬರೂ ಚಿಕ್ಕವರು. ಪ್ರಭುಜಿ ಮೇಲ್ ಮಾಡ್ಬೇಕು. ಚಿಕ್ಕವರು. ಅಭಯನ ಹಿಂಭಾಗದಲ್ಲಿ ತುಳಸಿ ಮತ್ತು ಅವನ ಸೋದರ ಕೃಷ್ಣಚರಣ, ಬಲಕ್ಕೆ ದೂರದಲ್ಲಿ ರಾಜೇಶ್ವರಿ ಬಿಳಿಯ ವಸ್ತ್ರ ಧರಿಸಿ ಅಭಯನ ಮಗಳು ಸುಲಕ್ಷಣನ್ನು ಎತ್ತಿಕೊಂಡು ಕುಳಿತಿದ್ದಾಳೆ. ಸುಲಕ್ಷಣ ಕೂಡ ಕಿರುಚುತ್ತಿದ್ದಾಳೆ. ಅವಳ ಕಾಲುಗಳು ಛಾಯಾಗ್ರಾಹಕನ ಕಡೆಗೆ ಚಾಚಿಕೊಂಡಿವೆ. ಮಧ್ಯದಲ್ಲಿ ಮೋಹನ್ ಕುಳಿತಿದ್ದಾರೆ. ಅವರ ಮುಖ, ಇಡೀ ದೇಹ ಮುಪ್ಪಿನಿಂದ ಜರ್ಜಿತವಾಗಿದೆ. ಅವರು ಕೂಡ ಬಿಳಿಯ ಕುರ್ತಾ ಧೋತಿ ಧರಿಸಿದ್ದಾರೆ. ಬಹುಶಃ ನಡುಕದ ಕಾರಣದಿಂದಿರಬೇಕು. ಅವರ ಕೈಗಳು ತೊಡೆಯನ್ನು ತಟ್ಟುತ್ತಿವೆ. ಅವರು ಕುಳ್ಳಗೆ ಸಣ್ಣಗೆ ವಯಸ್ಸಾಗಿದ್ದವರು. ಸಾಕ ಪ್ರಭುಜಿ? ಫ್ಯಾಮಿಲಿ ಫೋಟೋಗ್ರಾಫ್ ಹೆಂಗ್ ತೆಗೆದಿದ್ದಾರೆ ಅಂತ ಗ್ರಹಿಸ್ಕೊಳ್ಳಿ. ಓದ್ಲಿಯಾ ಪ್ರಭುಜಿ? ಹಾ, ಓದಿ ಕಂಟಿನ್ಯೂ ಮಾಡಿ ಸ್ವಲ್ಪ ಹೊತ್ತು.
ಇನ್ನೊಂದು ತನ್ನ ಪ್ಯಾರಾಗ್ರಾಫ್. ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುವ ಅಭಿಲಾಷೆಯಿಂದ ಅಭಯ ಉತ್ತರ ಭಾರತವನ್ನೆಲ್ಲ ಆಗಾಗ ಸುತ್ತಿ ಬರುತ್ತಿದ್ದ. ವಾರದಲ್ಲಿ ಕೆಲವು ದಿನ ಅವನು ಪ್ರವಾಸದಲ್ಲಿರುವುದು ಅಪರೂಪವೇನಲ್ಲ. ಕೆಲವೊಮ್ಮೆ ನಗರದಿಂದ ನಗರಕ್ಕೆ ಹೋಗಬೇಕಾಗಿ ಬಂದಾಗ ವಾರಗಟ್ಟಲೆ ಹೊರಗಿರುತ್ತಿದ್ದ. ಭಾರತದಲ್ಲಿ ಆಗ ತಾನೇ ಔಷಧಿ ತಯಾರಿಕೆ ಉದ್ಯಮ ಆರಂಭವಾಗಿತ್ತು. ಕಲ್ಕತ್ತಾದ ಬೋಸ್ ಪ್ರಯೋಗಾಲಯದಿಂದ ಬರುತ್ತಿದ್ದ ದಕ್ಷ ಸಂಭಾವಿತ ಪ್ರತಿನಿಧಿಯಿಂದ ಸಾಮಗ್ರಿಗಳನ್ನು ಕೊಳ್ಳಲು ವೈದ್ಯರು, ಆಸ್ಪತ್ರೆಗಳ ಔಷಧಿ ಅಂಗಡಿಯವರು ಉತ್ಸುಕರಾಗಿರುತ್ತಿದ್ದರು. ಅಭಯ ರೈಲಿನಲ್ಲಿ ಚೆನ್ನಾಗಿ ನಡೀತಾ ಇತ್ತು ಅಂತ. ಓಕೆ, ಅಭಯ ರೈಲಿನಲ್ಲಿ ಹರೇ ಗಾಯತ್ರಿ ಕೃಷ್ಣ ಮಾತಾಡಿ. ಪ್ರಭುಜಿ, ಧನ್ಯವಾದಗಳು. ಯಾರು ಓದ್ತೀರಾ ನೆಕ್ಸ್ಟ್? ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಆಮೇಲೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ದಂಡೋತ್ಪನ್ನ ಪ್ರಭುಜಿ. ಓದ್ತೀನಿ ಪ್ರಭುಜಿ. ಅಭಯ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ. ಹೋಟೆಲ್ಗಳಲ್ಲಿ ಉಳಿದುಕೊಳ್ಳುತ್ತಿದ್ದ. ಪ್ರಯಾಣದ ಕಾರಣದಿಂದಾಗಿ ಮನೆಯಿಂದಾಚೆ ಮುಕ್ತವಾಗಿರುವ ಭಾವನೆ ಅವನಿಗೆ ಹಿತವಾಗಿತ್ತು. ಅದಕ್ಕಿಂತ ನಿಜವಾದ ಕಾರಣವೆಂದರೆ ಹಳೆಯ ಗ್ರಾಹಕರ ಸೇವೆ ಮತ್ತು ಹೊಸ ಗ್ರಾಹಕರನ್ನು ಹುಡುಕುವ ಕಾರ್ಯ. ಅದೇ ಅವನ ವ್ಯವಹಾರವಲ್ಲವೇ? ಮುಂಗಡವಾಗಿ ಕಾದಿರಿಸುವ 3ನೇ ದರ್ಜೆಯ ರೈಲು ಪ್ರಯಾಣ ತುಂಬಾ ಅಹಿತಕರ. ಅಲ್ಲಿದ್ದ ಸೀಟುಗಳಂದ್ರೆ ಬೆಂಚುಗಳು, ಅವು ತುಂಬಾ ಕೊಳಕಾಗಿರುತ್ತಿದ್ದವು. ಅಲ್ಲದೆ ಕಾದಿರಿಸುವ ವ್ಯವಸ್ಥೆಯನ್ನು ಕೈಬಿಟ್ಟ ಪ್ರಯಾಣಿಕರು ಕಿಕ್ಕಿರುವುದು ತುಂಬಲು ಬಿಡಲಾಗುತ್ತಿತ್ತು. ಆದರೆ ವಾರವು 100 ಮೈಲಿ ಅಭಯನು ಪ್ರಯಾಣ ಮಾಡುತ್ತಿದ್ದುದು ಹೀಗೆ. ರೈಲು 2 ಪಟ್ಟಣಗಳ ಮಧ್ಯೆ ಸಾಗುತ್ತಿದ್ದಾಗ ಅಸಂಖ್ಯಾತ ಹಳ್ಳಿಗಳ 2 ಪಕ್ಕಗಳನ್ನು ಹರಡಿಕೊಂಡಿದ್ದ ದೇಶಿ ಭೂಮಿಯನ್ನು ಅಭಯ ನೋಡುತ್ತಿದ್ದ. ರೈಲು ನಿಂತಾಗಲೆಲ್ಲ ಕಿಟಕಿಗಳ ಉದ್ದಕ್ಕೂ ಚಾಯ್ ಚಾಯ್ ಎಂಬ ಕೂಗು. ಬ್ರಿಟಿಷರು ಇದನ್ನೇ ಪರಿಚಯ ಮಾಡಿಕೊಟ್ಟಿದ್ದರು. ಆಗ ಬಿಸಿ ಬಿಸಿ ಚಹಾ ಇಲ್ಲದಿದ್ದರೆ ಬೆಳಗಾಗುವುದೇ ಇಲ್ಲ ಎಂದು ಕೋಟ್ಯಾಂತರ ಭಾರತೀಯರು ನಂಬಿದ್ದರು. ಶುದ್ಧ ವೈಷ್ಣವನಾದ ಅಭಯ ಚಹಾ ಮುಟ್ಟುತ್ತಿರಲಿಲ್ಲ. ಆದರೆ ಹೆಂಡತಿ ಚಹಾದ ಚಟಕ್ಕೆ ಬಲಿ ಬಿದ್ದುದು ಅವನ ಅಸಂತೋಷಕ್ಕೆ ಕಾರಣವಾಗಿತ್ತು. ಯುರೋಪಿಯನ್ ವ್ಯಾಪಾರಸ್ಥನಂತೆ ವೇಷ ಹಾಕಿಕೊಳ್ಳುವ ಅಭ್ಯಾಸವಾದವನಾಗಿದ್ದರೂ ಅಭಯ ತನ್ನ ಶಿಸ್ತಿನ ವೈಷ್ಣವ ತತ್ವಗಳನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಅನೇಕ ಬಂಗಾಳಿ ಸ್ನೇಹಿತರು ಮೀನು ತಿನ್ನಲಾರಂಭಿಸಿದ್ದರು. ಆದರೆ ಹೋಟೆಲ್ಗಳಲ್ಲಿ ಕೂಡ ಅಭಯ ಅವೈಷ್ಣವ ಆಹಾರ ಪದಾರ್ಥಗಳನ್ನು ದೂರವಿಡುವ ಎಚ್ಚರಿಕೆ ವಹಿಸುತ್ತಿದ್ದ. ಒಂದು ಸಲ ಮುಂಬಯಿಯ ಎಂಪೈರ್ ಹಿಂದೂ ಹೋಟೆಲ್ ಎಂಬ ಸಸ್ಯಾಹಾರಿ ಹೋಟೆಲಿನಲ್ಲಿ ಅವನಿಗೆ ಈರುಳ್ಳಿ ಬಡಿಸಿದರು. ಕೆಲವು ಬಾರಿ ಹೋಟೆಲಿನವರು ಅಭಯನಿಗೆ ಅಣಬೆ, ಬೆಳ್ಳುಳ್ಳಿ ಮತ್ತು ಮೊಟ್ಟೆಗಳನ್ನು ಕೂಡ ತಂದಿಡುತ್ತಿದ್ದರು. ಆದರೆ ಅಭಯ ಎಚ್ಚರಿಕೆಯಿಂದ ಅವನ್ನೆಲ್ಲ ದೂರ ಸರಿಸುತ್ತಿದ್ದ. ಮನೆಯ ಅಭ್ಯಾಸವನ್ನು ಅಷ್ಟಿಷ್ಟಾದರೂ ಉಳಿಸೋಣವೆಂದು ಅಭಯನು ಬೆಳಗಿನ ಜಾವ ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದ. ವರ್ಷವೆಲ್ಲ ಈ ಅಭ್ಯಾಸ ಇರಿಸಿಕೊಂಡಿದ್ದ. ಸರ್ಹನ್ಪುರದಲ್ಲಿ ಗಡಗಡನೆ ನಡಗಿಸುವ ಚಳಿಗಾಲದಲ್ಲಿ ಅಭಯ ಹೀಗೆ ಸ್ನಾನ ಮಾಡಿದಾಗ ಹೋಟೆಲ್ ಮಾಲೀಕನಿಗೆ ಆಶ್ಚರ್ಯವಾಯಿತು. ಪ್ರಯಾಣ ಕಾಲದಲ್ಲಿ ಅಭಯ ಅನೇಕರೊಂದಿಗೆ ಮಾತನಾಡುತ್ತಿದ್ದ. ಢಾಕಾದ ಒಬ್ಬ ಡಾಕ್ಟರ್ ಅವರು ತನ್ನ ಕಚೇರಿಗೆ ಹೋಗುವ ದಾರಿಯಲ್ಲಿ ಒಬ್ಬ ರೈತ ತನ್ನ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದನೆಂದು, ಅವನ ಕೆಮ್ಮಿನ ಸದ್ದಿನಿಂದಲೇ ಅವನು ಇನ್ನೂ ಕೆಲವು ಗಂಟೆಗಳಲ್ಲಿ ಸಾಯುತ್ತಾನೆಂದು ಅವನಿಗೆ ಗೊತ್ತಾಯಿತೆಂದು ಹೇಳಿದ. ಇನ್ನೊಬ್ಬ ಡಾಕ್ಟರು ಪ್ರಕೃತಿಯನ್ನು, ವೈದ್ಯ ವಿಜ್ಞಾನವನ್ನು ಧಿಕ್ಕರಿಸುವ ರೀತಿಯಲ್ಲಿ ಒಬ್ಬ ನ್ಯೂಮೋನಿಯಾ ರೋಗಿ ಇದನ್ನು ಬದುಕಿರುವುದನ್ನು ಹೇಗೆ ತಾನೇ ನೋಡಿಕೊಂಡು ಬಂದೆ ಎಂದು ಅಭಯನಿಗೆ ಹೇಳಿದ. ಗಯಾದ ಒಬ್ಬ ಮುಸ್ಲಿಂ ವೈದ್ಯನನ್ನು ಅಭಯ ಭೇಟಿಯಾದ. ಆತ ಒಳ್ಳೆಯ ಔಷಧವನ್ನು ಕೊಟ್ಟಿದ್ದರೂ ಕೂಡ ಒಬ್ಬ ರೋಗಿ ಈಗ ತಾನೇ ಸತ್ತನೆಂಬ ತುಂಬಾ ದುಃಖದಿಂದ ತಿಳಿಸಿದ. ವೈದ್ಯಕೀಯ ವೃತ್ತಿಯ ವೈದ್ಯರುಗಳಿಂದ ಅಂತಹ ಕಥೆಗಳನ್ನು ಕೇಳಿದಾಗ ಭಗವಂತನ ಇಚ್ಛೆ ಇಲ್ಲದೆ ಯಾರನ್ನು ಉಳಿಸಲಾಗುವುದಿಲ್ಲ ಎಂಬ ನಂಬಿಕೆ ಅಭಯನಲ್ಲಿ ದೃಢವಾಯಿತು. ಅಭಯನು ತನ್ನ ಔಷಧ ಮಾರಾಟ ಕಾರ್ಯವನ್ನು ಲೋಕ ಕಲ್ಯಾಣದ ಕಾರ್ಯ ಎಂದೇನೂ ತಿಳಿದಿರಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಕೃಷ್ಣ ಪ್ರಜ್ಞೆಯನ್ನು ಕೊಡುವುದೆಂದೇ ಎಲ್ಲರನ್ನೂ ಉಳಿಸುವ ದಾರಿ ಎಂಬ ನಂಬಿಕೆಯಲ್ಲಿ ಅವನನ್ನು ಬಿಟ್ಟಿದ್ದರು. ಅಭಯನ ಔಷಧೋತ್ಪನ್ನಗಳೆಲ್ಲ ಕೇವಲ ವೃತ್ತಿಗಾಗಿ ಮಾತ್ರ ಇದ್ದವು. 1925ರಲ್ಲಿ ಒಂದು ವಾರದ ಹರೇ ಕೃಷ್ಣ ನಾನು ಓದ್ಲಾ ಪ್ರಭುಜಿ? ಲಕ್ಷ್ಮೀ ಮಾತಾಜಿ ಓದಿ. 1925ರಲ್ಲಿ ಒಂದು 1925ರಲ್ಲಿ ಒಂದು ವ್ಯಾಪಾರದ ಪ್ರಯಾಣದ ಸಂದರ್ಭದಲ್ಲಿ ವೃಂದಾವನಕ್ಕೆ ಕೇವಲ 40 ಮೈಲಿ ದೂರವಿರುವ ಆಗ್ರಾದ ಮುಖಾಂತರ ಹೋಗಬೇಕಾಯಿತು. ಈ ಅವಕಾಶವನ್ನು ಬಳಸಿಕೊಂಡು ತನ್ನ ಬಾಲ್ಯದ ಆಶೆಯನ್ನು ಪೂರೈಸಿಕೊಳ್ಳಲು ಅಭಯ ಮೊದಲ ಬಾರಿ ವೃಂದಾವನದ ಯಾತ್ರೆ ಮಾಡಿದ. ವೃಂದಾವನದ ದೃಶ್ಯ
ಅವನಿಗೆ ತುಂಬಾ ಪ್ರಿಯವಾಯಿತಾದರೂ ಅಲ್ಲಿ ಒಂದೆರಡು ದಿನ ಮಾತ್ರ ಇರಲು ಸಾಧ್ಯವಾಯಿತು. ತನ್ನ ವ್ಯಾಪಾರವನ್ನು ಬಿಟ್ಟು ಒಂದೆರಡು ದಿನ ದೂರವಿರುವುದು ಕೂಡ ಅಪಾಯಕಾರಿ. ಅಭಯನು ಗೌರವ ಭಾವವುಳ್ಳ ಯಾತ್ರಿಕನಾಗಿದ್ದುದರಿಂದ ಕೆಲವು ದೇವಾಲಯಗಳಿಗೆ, ಅದರಲ್ಲೂ ಚೈತನ್ಯ ಮಹಾಪ್ರಭುಗಳು ಶಿಷ್ಯರು ಸ್ಥಾಪಿಸಿದ್ದ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ಕೊಟ್ಟನು. ಪ್ರಯಾಣವನ್ನು ಮುಂದುವರಿಸಲೇಬೇಕಲ್ಲ. ಪ್ರಯಾಣದಲ್ಲಿ ತುಂಬಾ ಅಪಾಯಗಳು ಇದ್ದವು. ಮಥುರಾ ರೈಲು ನಿಲ್ದಾಣದಲ್ಲಿ ಒಮ್ಮೆ ಅಭಯ ರೈಲಿನಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಕೋತಿಯು ನುಗ್ಗಿ ಬಂದು ಅವನ ವಸ್ತುಗಳನ್ನೆಲ್ಲ ಕಿತ್ತುಕೊಂಡು ಹೋಯಿತು. ಒಮ್ಮೆ ಅವನ 2 ಚಕ್ರದ ಕುದುರೆ ಗಾಡಿಯಲ್ಲಿ ಕಾನ್ಪುರದ ಹಾದಿಯಲ್ಲಿ ಹೋಗುತ್ತಿದ್ದ. ಅದು ಬೆಳಗಿನ ಜಾವದ ಸಮಯ. ಕುದುರೆ ತುಂಬಾ ವೇಗವಾಗಿ ಓಡುತ್ತಿತ್ತು. ಓಡುತ್ತಾ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಕಸದ ತಿಪ್ಪೆಗೆ ಡಿಕ್ಕಿ ಹೊಡೆಯಿತು. ಗಾಡಿ ತಲೆ ಕೆಳಗಾಗಿ ಬಿತ್ತು. ಕುದುರೆ, ಗಾಡಿ, ಸವಾರ ಎಲ್ಲರೂ ಒಟ್ಟಾರೆಯಾಗಿ ಬಿದ್ದರು. ಅಭಯನನ್ನು ಎತ್ತಿ ಒಗೆಯಲಾಗಿತ್ತು. ಪುಣ್ಯಕ್ಕೆ ಅವನಿಗೆ ಏನೂ ಆಗದೆ ಬೇರೆ ಸೀಟಿಗೆ ಬದಲಾಯಿಸಿದಂತೆ ಆಗಿತ್ತು ಅಷ್ಟೇ. ಅಭಯನು ಎದ್ದು ಕುಳಿತು ಮೌನವಾಗಿದ್ದುದನ್ನು ನೋಡಿ ಅಭಯನು ಪ್ರಜ್ಞೆ ತಪ್ಪಿರಬಹುದೆಂದು ಭಾವಿಸಿ ಸವಾರನು ತುಂಬಾ ಕಳವಳಗೊಂಡನು. ಪ್ರಯಾಣಿಕನಿಗೆ ಏನೂ ಆಗಿರಲಿಲ್ಲ. ಸವಾರನಿಗೆ ಅದೊಂದು ಪವಾಡ ಎನಿಸಿತ್ತು. ಏಕೆಂದರೆ ಅವನು ಕುಳಿತಿದ್ದ ಗಾಡಿಯು ಅಭಯನನ್ನು ಅಷ್ಟು ಜೋರಾಗಿ ಒಗೆದಿತ್ತು. ಕೃಷ್ಣನು ತನ್ನನ್ನು ಬದುಕಿಸದ ಎಂದು ಅಭಯ ಭಾವಿಸಿದ. ಚಿಕ್ಕಂದಿನಲ್ಲಿ ತನ್ನ ಬಟ್ಟೆಗೆ ಬೆಂಕಿ ಹತ್ತಿಕೊಂಡ ಸಂದರ್ಭಗಳಲ್ಲಿ ಇಂಥವೇ ಸಂದರ್ಭಗಳು ಅವನ ನೆನಪಿಗೆ ಬಂದವು. ಶ್ರೀಕೃಷ್ಣ ಯಾವಾಗಲೂ ಅಭಯನನ್ನು ಕಾಪಾಡುತ್ತಿದ್ದ. 5 ವರ್ಷಗಳವರೆಗೆ ಅಭಯ ವ್ಯಾಪಕವಾಗಿ ಪ್ರಯಾಣ ಮಾಡುತ್ತಿದ್ದ. ಮನೆಗೆ ಬಂದಾಗ ಹೆಚ್ಚು ಕಾಲವನ್ನು ಔಷಧ ಅಂಗಡಿಯಲ್ಲೇ ಕಳೆಯುತ್ತಿದ್ದ. ಅವನ ಹೆಂಡತಿಯ ಜೊತೆಗೂ ಕಾಲ ಕಳೆಯುತ್ತಿದ್ದ. ಮಕ್ಕಳ ಜೊತೆಗೂ ಕಾಲ ಕಳೆಯುತ್ತಿದ್ದ. ಮಕ್ಕಳ ಜೊತೆ ಆಟವಾಡುತ್ತಿದ್ದ. ಶ್ರೀಲ ಪ್ರಭುಪಾದ: ನನ್ನ ಮಗ 2 ವರ್ಷದವ, ತುಂಬಾ ವಕ್ರ, ಏನಾದರೂ ಕಪಿಚೇಷ್ಟೆ ಮಾಡುತ್ತಲೇ ಇದ್ದ. ನನ್ನ ಸ್ನೇಹಿತರು ಮನೆಗೆ ಬರುತ್ತಿದ್ದರು. ಇವನನ್ನು ಪಚ್ಚ ಎಂದು ಕರೆಯುತ್ತಿದ್ದರು. ಪಚ್ಚ, ನೀನು ಒಂದೇ ಒಂದು ನಿಮಿಷ ಸದ್ದಿಲ್ಲ ಕುಳಿತರೆ ಮೇಲೆ ಮಾಡಬೇಕು, ನಿನಗೆ ಒಂದು ಬಹುಮಾನ ಕೊಡುತ್ತೇನೆ ಎನ್ನುತ್ತಿದ್ದರು. ಆದರೆ ಆ ಹುಡುಗನಿಗೆ ಅದು ಸಾಧ್ಯವಾಗಲೇ ಇಲ್ಲ. 1 ನಿಮಿಷ ಕೂಡ ಕುಳಿತಿರಲಾಗಲಿಲ್ಲ ಅವನಿಗೆ. ಅಲ್ಲೊಂದು ಟೇಬಲ್ ಫ್ಯಾನ್ ಇತ್ತು. ಅದನ್ನು ಮುಟ್ಟಬೇಕೆಂದು ಅವನ ಆಸೆ. ನಾನು ಬೇಡ ಮುಟ್ಟಬೇಡ ಎಂದೆ. ಆದರೆ ಮತ್ತೆ ಫ್ಯಾನನ್ನು ಮುಟ್ಟಲು ಹೋದ. ಆಗ ಸ್ನೇಹಿತ ನನಗೆ ಹೇಳಿದ, ಫ್ಯಾನಿನ ವೇಗ ಕಡಿಮೆ ಮಾಡು, ಆ ಹುಡುಗ ಮುಟ್ಟಲಿ. ನಾನು ಅದರ ಪ್ಲಗ್ ತೆಗೆದೆ. ಅವನು ಮುಟ್ಟಿದ. ಅದು ಅವನಿಗೆ ತೊಂದರೆಯನ್ನುಂಟು ಮಾಡಲಿಲ್ಲ. ದಡ್ ಎಂಬ ಸದ್ದು ಮಾಡುತ್ತಾ ಅವನ ಬೆರಳುಗಳಿಗೆ ಬಡಿತು. ಏನ್ ಮಾಡ್ತದೆ ಪ್ರಭುಜಿ? ಓದಿ ಅಲ್ಲಿಂದ ಮುಂದೆ. ಓದ್ತೀನಿ. ಮುಟ್ಟಿದ ಬೆರಳುಗಳಿಗೆ ಬಡಿಯಿತು. ಅಲ್ಲಿಂದ ಮುಂದೆ ಅವನು ಫ್ಯಾನನ್ನು ಮುಟ್ಟುವ ತಂಟೆಗೆ ಹೋಗುತ್ತಿರಲಿಲ್ಲ. ನಾನು ಹೇಳುತ್ತಿದ್ದ ಮತ್ತೆ ಮುಟ್ಟು, ಆದರೆ ಅವನಿಗೆ ಧೈರ್ಯವಿಲ್ಲ. ಮೇಲೆ ಮಾಡ್ತೀರ ಪ್ರಭುಜಿ? ಸಾಕು ಮಾತಾಜಿ, ಬೇರೆಯವರು. ಧನ್ಯವಾದಗಳು ಪ್ರಭುಜಿ. ಅದೇ ಧನ್ಯವಾದಗಳು ಮಾತಾಜಿ. ಓದ್ಲಾ? ಮಂಜುಳಾ ಮಾತಾಜಿ. ಸ್ಕ್ರೀನ್ ಬಂದಿಲ್ಲ. ಬಂದಿದೆ ನೋಡಿ. ಮಗಳು ಸುಲಕ್ಷಣ. ಕುಂಭಮೇಳನ ಮಗಳು ಸುಲಕ್ಷಣ. ಅಲ್ಲಿಂದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಗಳು ಸುಲಕ್ಷಣ ಮಾತು ಕಲಿತ ಕೂಡಲೇ ಗುರು ಅಷ್ಟಕಂ ಎಂಬ ಪ್ರಾರ್ಥನೆಯ ಬಂಗಾಳಿ ಅನುವಾದವನ್ನು ಬೋಧಿಸಲು ಆರಂಭಿಸಿದ. ಅದು ಹೀಗೆ ಆರಂಭವಾಗುತ್ತದೆ: ಗುರು ಕರುಣೆಯ ಸಾಗರದಿಂದ ಆಶೀರ್ವಾದ ಪಡೆಯುತ್ತಾನೆ. ಮೋಡವು ಕಾಳ್ಗಿಚ್ಚನ್ನು ನಂದಿಸುವ ಸಲುವಾಗಿ ಅದರ ಮೇಲೆ ಮಳೆ ಹೊಯ್ದಂತೆ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಬಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ. ಮಳೆ ಹೊಯ್ದಂತೆ ಗುರುವು ಹುಟ್ಟು ಸಾವುಗಳಿಂದ ಆವರ್ತನಗೊಳ್ಳುವ ಭೌತಿಕ ಜೀವನ ಎಂಬ ಕಾಳ್ಗಿಚ್ಚನ್ನು ನಂದಿಸುತ್ತಾನೆ. ಹೋಗಲೇಬೇಕಾದ ಪ್ರಯಾಣ ಕಾಲವನ್ನು ಹೊರತುಪಡಿಸಿದರೆ ಅಭಯ ಮನೆಯಲ್ಲೇ ಉಳಿದು ಸಂಸಾರದವರಿಗೆ ತೃಪ್ತಿಯನ್ನುಂಟು ಮಾಡುತ್ತಿದ್ದನು.
ತನ್ನ ವ್ಯವಹಾರವನ್ನು ತುಂಬಾ ಶ್ರದ್ಧೆಯಿಂದ ಬೆಳೆಸಿದನು. ವ್ಯವಹಾರ ವರ್ಧಿಸಿತು. ಕುಂಭಮೇಳ ಜನವರಿ 1928 ಗೌಡಿಯ ಮಠದ ಭಕ್ತ ಪ್ರದೀಪ ತೀರ್ಥ ಮಹಾರಾಜರು. ಭಕ್ತಿ ಪ್ರದೀಪ ತೀರ್ಥ ಮಹಾರಾಜರು ಕೆಲವರೊಂದಿಗೆ ಅಲಹಾಬಾದಿಗೆ ಬಂದಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಅವರು ಪ್ರಯಾಗ್ ಫಾರ್ಮಸಿಗೆ ಬಂದರು. ಎಷ್ಟೋ ವರ್ಷಗಳ ಅನಂತರ ಅಭಯ ಅವರನ್ನು ನೋಡುತ್ತಿದ್ದನು. ನಾನು ಹಿಂದೆ ನೋಡಿದ್ದ ಜನ ಇವರೇ ಎಂದುಕೊಂಡ. ಗೌಡಿಯ ಮಠದವರು ಸ್ವಾಗತ ಎಂದ. ಹಿಂದೆ ಕಲ್ಕತ್ತೆಯಲ್ಲಿ ನರೇಂದ್ರನಾಥ ಮಲ್ಲಿಕನನ್ನು ಕಂಡಿದ್ದ ಸನ್ಯಾಸಿಯೇ ಭಕ್ತಿ ಪ್ರದೀಪ ತೀರ್ಥ ಸ್ವಾಮಿ. ಈ ಭೇಟಿಯೇ ನರೇನ್ ಅಭಯನನ್ನು ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಬಳಿಗೆ ಕರೆದೊಯ್ಯಲು ಕಾರಣವಾದದ್ದು. ನುಣ್ಣನೆಯ ತಲೆಯ ಖಾದಿಯ ಕಾವಿ ಬಟ್ಟೆಯ ಹಿಂಜುಟ್ಟಿನ ಹಣೆಯ ತಿಲಕದ ತೀರ್ಥ ಮಹಾರಾಜರು ವಿನಯದಿಂದ ಕೈಜೋಡಿಸಿ ಅಭಯನಿಗೆ ಹೇಳಿದರು, ನಾವು ಬಂದಿದ್ದೇವೆ. ಅಲಹಾಬಾದಿನಲ್ಲಿ ಒಂದು ದೇವಾಲಯವನ್ನು ಸ್ಥಾಪಿಸಲಿದ್ದೇವೆ. ನಿಮ್ಮ ಹೆಸರು ಕೇಳಿ ಬಲ್ಲೆವು. ಅದಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇವೆ. ದಯವಿಟ್ಟು ಸಹಾಯ ಮಾಡಿ. ಅದು ಅಭಯನಿಗೆ ಸಂತೋಷವಾಗಿತ್ತು. ಖಂಡಿತ ಸಹಾಯ ಮಾಡುತ್ತೇನೆ ಎಂದು ತನ್ನಿಂದಾಗುವಷ್ಟು ಹಣವನ್ನು ಕೊಟ್ಟು ತೀರ್ಥ ಮಹಾರಾಜರನ್ನು ಡಾಕ್ಟರ್ ಘೋಷರಿಗೆ ಪರಿಚಯ ಮಾಡಿಕೊಟ್ಟ. ಸಾಕಾ ಗುರುಜಿ? ಸಾಕು. ನೆಕ್ಸ್ಟ್ ಓದ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ನಾನು ಓದ್ತೇನೆ ಪ್ರಭುಜಿ. ಅಭಯನು ಗೌಡಿಯ ಮಠದವರನ್ನೆಲ್ಲ ಭಜನೆಗೆ ಮತ್ತು ಉಪನ್ಯಾಸಕ್ಕೆಂದು ಮನೆಗೆ ಆಹ್ವಾನಿಸಿದ. ಅವನ ಹೆಂಡತಿ ಪ್ರಸಾದ ತಯಾರಿಸುತ್ತಿದ್ದಳೆಂದು ಹೇಳಿದ. ಅವರು ಒಪ್ಪಿಕೊಂಡರು. ಆದರೆ ಅವರು ಮನೆಗೆ ಬಂದಾಗ ಒಂದು ಸಣ್ಣ ಪ್ರಮಾದವಾಯಿತು. ನಿಶ್ಶಕ್ತರಾದ ಗೌರಮೋಹನ್ ಮಹಡಿಯ ಮೇಲಿದ್ದರು. ಗೌಡಿಯ ಮಠದ ಸಭೆ ಇದೆ, ಕೆಳಗೆ ಬನ್ನಿ ಎಂದು ಅಭಯ ಕರೆದ. ಗೌರಮೋಹನರು ಕೆಳಗೇನೂ ಬಂದರು. ಆದರೆ ಸಾಧುಗಳನ್ನು ನೋಡಿ ಇವರು ಯಾರೋ ವೈಷ್ಣವ ಪಂಥದ ಮಾಯಾವಾದಿಗಳು ಎಂದು ತಪ್ಪಾಗಿ ತಿಳಿದರು. ಅಭಯ ಹೇಳಿದ್ದು ಅವರಿಗೆ ಸರಿಯಾಗಿ ಕೇಳಿಸಿರಲಿಲ್ಲ. ಗೌರಮೋಹನ್ ಕುಳಿತರು. ಸಾಧುಗಳ ಕಡೆ ಕ್ರೂರ ದೃಷ್ಟಿ ಬೀರಿದುದೇ ಅಲ್ಲದೆ ಒರಟಾಗಿ ಮಾತನಾಡಿದರು. ವೈಷ್ಣವರ ಸಹವಾಸ ಲಾಭ ದೊರೆತದ್ದಕ್ಕಾಗಿ ಸಂತೋಷಗೊಂಡು ಅವರಿಂದ ಕೃಷ್ಣ ಕಥೆಯನ್ನು ಕೇಳಬೇಕೆಂದು ಉತ್ಸುಕನಾಗಿದ್ದ ಅಭಯನಿಗೆ ತನ್ನ ತಂದೆಯವರ ವರ್ತನೆ ಅರ್ಥವಾಗಲಿಲ್ಲ. ಮುಂದೆ ಭಕ್ತ ಪ್ರದೀಪ ತೀರ್ಥ ಸ್ವಾಮಿಗಳು ಉಪನ್ಯಾಸ ಆರಂಭಿಸಿದರು. ಆಗ ಗೌರಮೋಹನರಿಗೆ ಅರ್ಥವಾಯಿತು. ಓಹೋ, ಇವರು ವೈಷ್ಣವರು ಎಂದು ಕೂಗಿಕೊಂಡರು. ವೃದ್ಧರು ನಿತ್ರಾಣಿಗಳು ಆಗಿದ್ದ ಅವರು ಕೂಡಲೇ ಸ್ವಾಮಿಗಳ ಪಾದಕ್ಕೆ ಬಿದ್ದರು. ನಾನು ನಿಮ್ಮನ್ನು ತಪ್ಪು ತಿಳಿದಿದ್ದೆ ಸ್ವಾಮಿ. ನೀವು ಬೇರೆ ಪಂಥದ ಸ್ವಾಮಿಗಳೆಂದು ಭಾವಿಸಿದ್ದೆ. ನಿಮ್ಮ ದರ್ಶನ ಲಾಭವಾದದ್ದು ಸಂತೋಷ. ಕುಂಭಮೇಳವಾದ ಮೇಲೆ ಪ್ರದೀಪ ತೀರ್ಥ ಸ್ವಾಮಿಗಳು ಹೊರಟು ಹೋದರು. ಆದರೆ ಭಕ್ತಿ ಸಿದ್ಧಾಂತ ಸರಸ್ವತಿಗಳ 5-6 ಮಂದಿ ಬ್ರಹ್ಮಚಾರಿ ಶಿಷ್ಯರು ಒಂದು ಸಣ್ಣ ಮಠ ಮಾಡಿಕೊಂಡು ಅಲಹಾಬಾದಿನಲ್ಲಿ ಉಳಿದರು. ಅವರು ಕೃಷ್ಣ ವಿಗ್ರಹವನ್ನು ಪೂಜಿಸುತ್ತಾ ಸಂಜೆ ಕೀರ್ತನೆ ಮತ್ತು ಉಪನ್ಯಾಸಗಳ ಕಾರ್ಯಕ್ರಮವನ್ನು ಇರಿಸಿಕೊಂಡು ಊರಿನ ಜನರಿಗೆ ಉತ್ಸಾಹದಿಂದ ಪ್ರಚಾರ ಮಾಡಲಾರಂಭಿಸಿದರು. ಅಲ್ಲಿ ಕಾರ್ಯನಿರ್ವಾಹಕರಾಗಿದ್ದ ಅತುಲಾನಂದ ಬ್ರಹ್ಮಚಾರಿ ಅವರು ಅಲಹಾಬಾದಿನ ಭಕ್ತರ ಮನೆಗಳಿಗೆ ಹೋಗಿ ಮಠಕ್ಕೆ ಚಂದಾದಾರ ಸದಸ್ಯರನ್ನು ಹುಡುಕತೊಡಗಿದರು. ತಿಂಗಳಿಗೆ 8 ಆನೆ ಕೊಟ್ಟು ಗೌಡಿಯ ಮಠದ ಸಂಚಿಕೆಗೆ ಚಂದಾದಾರರಾಗಬಹುದಿತ್ತು. ಹೀಗೆ ಮನೆಗೆ ಚಂದಾದಾರರನ್ನು ಹುಡುಕಿಕೊಂಡು ಹೊರಟ ಅತುಲಾನಂದರು ಅಭಯಚರಣ
ಮತ್ತೆ ಮನೆಗೂ ಬಂದರು. ಅಭಯ ಅವರನ್ನು ಪ್ರೀತ್ಯಾಧಾರಗಳಿಂದ ಬರಮಾಡಿಕೊಂಡು ಅಕ್ಕಿ ಹಣ್ಣುಗಳನ್ನು ನೀಡಿದರು. ಅತುಲಾನಂದರು ಮತ್ತೆ ಮತ್ತೆ ಅಭಯನ ಮನೆಗೆ ಬಂದು ಚೈತನ್ಯ ಮಹಾಪ್ರಭು ಹಾಗೂ ಭಗವದ್ಗೀತೆಗಳ ಬಗೆಗೆ ಹೇಳುತ್ತಿದ್ದರು. ಅಭಯ ಅವರೊಡನೆ ಸಂಭಾಷಿಸುತ್ತಾ ತತ್ವ ವಿಚಾರಗಳನ್ನು ತುಂಬಾ ಶ್ರದ್ಧೆಯಿಂದ ಕೇಳುತ್ತಿದ್ದ. ಅಲ್ಲದೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಈಚಿನ ಚಟುವಟಿಕೆಗಳ ಬಗೆಗೂ ವಿಚಾರಿಸುತ್ತಿದ್ದ. ಈ ವೇಳೆಗೆ ಶ್ರೀಲ ಭಕ್ತಿ ಸಿದ್ಧಾಂತರು ಕಲ್ಕತ್ತೆಯಲ್ಲಿ ಗೌಡಿಯ ಅಚ್ಚುಕೂಟವನ್ನು ಸ್ಥಾಪಿಸಿ ಶ್ರೀಮದ್ ಭಾಗವತನನ್ನು ತಮ್ಮ ವ್ಯಾಖ್ಯಾನ ಸಮೇತ ಕೆಲವು ಸಂಪುಟಗಳಲ್ಲಿ ಪ್ರಕಾಶಿಸುವ ಕಾರ್ಯವನ್ನು ಆರಂಭಿಸಿದ್ದರು. ತಮ್ಮ ಢಾಕಾ ಕೇಂದ್ರದಿಂದ ಶ್ರೀ ಚೈತನ್ಯ ಭಾಗವತವನ್ನು ಸಂಪಾದಿಸಿ ಪ್ರಕಟಿಸಿದರು. ಭುವನೇಶ್ವರ, ಮದ್ರಾಸು, ಪುರಿಗಳಲ್ಲಿ ಕೇಂದ್ರಗಳನ್ನು ಆರಂಭಿಸಿದ್ದರು. ಮೇಲೆ ಮಾಡಿ. ಹರೇ ಕೃಷ್ಣ. ಇವತ್ತಿಲ್ಲಿಗೆ ನಿಲ್ಸೋಣ. ಹರೇ ಕೃಷ್ಣ. ಸೊ ಇವತ್ತು ನಾವು ಏನ್ ತಿಳ್ಕೊಳ್ಳಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ತಿಳ್ಕೊಳ್ಳುವಂತಹದ್ದು ನಾವು ಇವರ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಮತ್ತೆ ಅವ್ರು ಹೇಗೆ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸ್ಲಿಕ್ಕೆ ಹೇಗೆ ಅವರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ ಮಹಾಮಂತ್ರವನ್ನು 100 ಕೋಟಿ ಸಲ ಜಪ ಮಾಡ್ಲಿಕ್ಕೆ ಸಂಕಲ್ಪ ತೊಡ್ತಾರೆ. ಅವರು ಚೈತನ್ಯರ ಹುಟ್ಟೂರಾದ ಮಾಯಾಪುರದ ಬಳಿ ಬಂದು ಈ ಮಾಯಾಪುರವನ್ನ ಅವರ ಹುಟ್ಟೂರು ಅಂತ ಇದು ಕಂಡು ಹಿಡಿದವರು ಇವರ ತಂದೆ ಗೌರಕಿಶೋರ್. ಸೊ ಅವರು ಹೋಗಿ ಆ ರೀತಿಯಾಗಿ ಅವರು ಅಂದ್ರೆ ಗೊತ್ತಾಗತ್ತೆ. ಆಮೇಲೆ ಅವರು ಅಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸ್ತಾರೆ. ಹಗಲಿರುಳು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಅಂದ್ರೆ ಮಣ್ಣಿನ ಗುಡಿಸಲಲ್ಲಿ ಕುಳಿತುಕೊಂಡು ಹೊಗೆ ಮಳೆ ಬಂದಾಗ ಛತ್ರಿ ಹಿಡ್ಕೊಂಡಿರ್ತಾರೆ. ಆದ್ರೂ ಆ ರೀತಿಯಾಗಿ ಅವರು ಜಪವನ್ನ ಮಾಡ್ತಾ ಇದ್ರು. ಭಕ್ತ ವಿನೋದ ಠಾಕೂರ್ ಅವರ ಅಂದ್ರೆ ತಂದೆ ಭಕ್ತಿ ವಿನೋದ ಠಾಕೂರರು ಅವರು ಆಕ್ಚುಲಿ ಈ ಚೈತನ್ಯ ಮಹಾಪ್ರಭುಗಳ ಇದು ಅವರು ಮಾಯಾಪುರದಲ್ಲಿ ಹುಟ್ಟಿದ್ದು ಅನ್ನೋದನ್ನ ಹುಡುಕಿರುವಂಥವ್ರು, ಕಂಡು ಹಿಡಿದಂಥವ್ರು. ಬ್ರಾಹ್ಮಣ ಮತ್ತು ವೈಷ್ಣವರ ನಡುವೆ ನಿರ್ಣಾಯಕ ವ್ಯತ್ಯಾಸ ಎಂಬ ಪ್ರಬಂಧವನ್ನ ಬರೆದು ಆ ಒಂದು ಇದಕ್ಕೆ ಹೋಗ್ಬೇಕಾಗಿತ್ತು. ಯಾರಿಗೆ? ಇವರು ಭಕ್ತಿ ವಿನೋದ ಠಾಕೂರ್ ಅವರಿಗೆ. ಆದ್ರೆ ಅವರಿಗೆ ಹುಷಾರಿರ್ಲಿಲ್ಲ. ಆವಾಗ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿಯನ್ನ ಅಂದ್ರೆ ಇವರು ತಮ್ಮ ಮಗನನ್ನ ಕಳಿಸ್ತಾರೆ. ಅವರು ಹೋಗಿ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ವಾದವನ್ನ ಮಂಡಿಸ್ತಾರೆ. ಎಲ್ಲರೂ ಏನು ಹೇಳ್ತಾ ಇದ್ರು ಅಂದ್ರೆ ಏನು ಅವ್ರು ಹೇಳ್ತಾ ಇರುವಂತಹದ್ದು ಏನಂದ್ರೆ, ಅಲ್ಲಿ ವಾದ ಏನಂದ್ರೆ ವಿಗ್ರಹವನ್ನು ಪೂಜಿಸುವ ಅಥವಾ ಶಿಷ್ಯರಿಗೆ ದೀಕ್ಷೆ ಕೊಡುವ ಹಕ್ಕು ಯಾರು ಬ್ರಾಹ್ಮಣನಲ್ಲವೋ ಅವನಿಗೆ ಇರ್ಲಿಲ್ಲ ಅನ್ನುವಂಥದ್ದು. ಆದ್ರೆ ಇವರು ಹೇಳ್ತಾರೆ ಹೌದು, ಬ್ರಾಹ್ಮಣನು ಸಂಸ್ಕಾರವಂತನಾಗಿರಬೇಕು, ಅವನು ಎಲ್ಲವನ್ನು ಮಾಡಬೇಕು. ಆದ್ರೆ ಬೇರೆಯವರು ಅಭ್ಯಾಸದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಅವರು ಬ್ರಾಹ್ಮಣರಾಗಬಹುದು ಅನ್ನುವಂತಹ ವಾದವನ್ನು ಅವರು ಇಟ್ಟಾಗ ಆಮೇಲೆ ಅವರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಹೀಗೆ ಒಂದು ಬಿರುದು ಅವರನ್ನು ಅಭಿನಂದಿಸ್ತಾರೆ. ಸೊ ಅವರ 1914ರಲ್ಲಿ ಅವರ ತಂದೆ ತೀರ್ಕೊಂಡು ದೀಕ್ಷಾ ಗುರುಗಳು 1915ರಲ್ಲಿ ದಿವಂಗತರಾಗ್ತಾರೆ. ಆಮೇಲೆ ಅವರು ಸಜ್ಜನ ತೋಷಿಣಿ ಸಂಪಾದಕತ್ವವನ್ನು ವಹಿಸಿಕೊಂಡು ಕೃಷ್ಣನಗರದಲ್ಲಿ ಭಾಗವತ ಮುದ್ರಣಾಲಯವನ್ನು ಸ್ಥಾಪನೆ ಮಾಡ್ತಾರೆ. 1918ರಲ್ಲಿ ಮಾಯಾಪುರದಲ್ಲಿ ಗೌರಕಿಶೋರ ಬಾಬಾಜಿಯವರ ಭಾವಚಿತ್ರದ ಎದುರಿಗೆ ಯಾರು ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿಗಳು ಹೇಗೆ ದೀಕ್ಷೆಯನ್ನು ತೆಗೆದುಕೊಂಡ್ರು ಅನ್ನೋದನ್ನ. ಸೊ ಅವರಿಗೆ ಅವರ ಗುರುಗಳು ತೀರ್ಕೊಂಡಿರ್ತಾರೆ, ತಂದೆಯವರು ತೀರ್ಕೊಂಡಿರ್ತಾರೆ. ಯಾರ ಹತ್ರ ದೀಕ್ಷೆ ತೆಗೆದುಕೊಳ್ಳೋರು? ಆಗ ಅವರು ಆ ಗುರುಗಳ ಗೌರಕಿಶೋರ ಬಾಬಾಜಿಯವರ ಭಾವಚಿತ್ರದಲ್ಲಿ ಎದುರಿಗೆ ಇಟ್ಕೊಂಡವರು ತಮ್ಮ ದೀಕ್ಷೆಯನ್ನು ಪಡ್ಕೊಂಡು ಭಕ್ತಿ ಸಿದ್ಧಾಂತ ಗೋಸ್ವಾಮಿ ಮಹಾರಾಜ್ ಎಂಬ ಸನ್ಯಾಸ ನಾಮವನ್ನ ಅವರು ಪಡೆದುಕೊಳ್ತಾರೆ. ಆಮೇಲೆ ಇವರ ಪುಸ್ತಕಗಳನ್ನು ಅವರು ಆಮೇಲೆ ಏನು ಮಾಡ್ತಾರೆ, ಮುದ್ರಣ ಮಾಧ್ಯಮವೇ ಅತ್ಯುತ್ತಮ ಎಂದು ಭಾವಿಸಿ ಕಾಯಕಕ್ಕೆ ದೀಕ್ಷೆ ತೊಟ್ಟರು. ಅವರಿಗೆ ಮುದ್ರಣ ಪ್ರಿಂಟ್ ಮಾಡ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಮತ್ತೆ ಹಲವು ಪುಸ್ತಕಗಳನ್ನ ಚೈತನ್ಯರ ಕಾಲದಲ್ಲಿ ಹೀಗೆ ಮಾಡಿಕೊಂಡು ಅವರು ಮೃದಂಗ ನುಡಿಸುತ್ತಾ ಕೀರ್ತನೆಗಳನ್ನ ರಸ್ತೆಗಳಲ್ಲಿ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ಮೃದಂಗದ ಸೌಂಡಿಗೆ ಕೀರ್ತನೆ ಅಷ್ಟು ಕೇಳ್ತಾ ಇರಲಿಲ್ಲ, ಮೃದಂಗ ಅಷ್ಟು ಜೋರಾಗಿತ್ತು. ಆದ್ರಿಂದ ಈ ಪ್ರಿಂಟಿಂಗ್ ಪ್ರೆಸ್ ಅವರು ಬೃಹತ್ ಮೃದಂಗ
ಅಂದ್ರೆ ಅಷ್ಟು ಜೋರಾಗಿ ಈ ಭಗವಂತನ ಅಥವಾ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಕೊಡ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಅವರು ಪ್ರಿಂಟಿಂಗ್ ಪ್ರೆಸ್ ಮಾಡ್ಕೊಳ್ತಾರೆ. ಅವರು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಭಾಗವತ ಮುದ್ರಣಾಲಯವು ಭಕ್ತಿ ಸಿದ್ಧಾಂತ ಸರಸ್ವತಿ 1915ರಲ್ಲಿ ಸ್ಥಾಪಿಸಿದ ಭಾಗವತ ಮುದ್ರಣಾಲಯ, ಅಲ್ಲಿ ಅವರು ಚೈತನ್ಯ ಚರಿತಾಮೃತವನ್ನ ವಿಶ್ವನಾಥ ಚಕ್ರವರ್ತಿಯವರ ಭಾಷ್ಯದಿಂದ ಕೂಡಿದ್ದ ಭಗವದ್ಗೀತೆಯನ್ನ, ಭಕ್ತಿ ಸಿದ್ಧಾಂತ ಸರಸ್ವತಿಗಳ ವ್ಯಾಖ್ಯಾನ ಸಹಿತವಾದ ಚೈತನ್ಯ ಚರಿತಾಮೃತ ಮತ್ತೆ ವಿಶ್ವನಾಥ ಚಕ್ರವರ್ತಿಯವರ ಭಾಷ್ಯದಿಂದ ಕೂಡಿದ ಭಗವದ್ಗೀತೆ, ಇವರನ್ನ ಕ್ರಮಕ್ರಮವಾಗಿ ಅವರು ಭಕ್ತಿ ವಿನೋದ ಠಾಕೂರರ ಗ್ರಂಥಗಳನ್ನ ಹೊರತರ್ತಾರೆ ಆ ಮುದ್ರಣಾಲಯದ ಮುಖಾಂತರ. ಸೊ ಇದನ್ನೆಲ್ಲ ಅಭಯ ಓದ್ತಾ ಇದ್ದ ಅಂತ, ಬಾಲ್ಯದಿಂದಲೇ ಅಭಯ ಚೈತನ್ಯ ಮಹಾಪ್ರಭುಗಳ ಭಕ್ತನಾಗಿದ್ದ. ಪ್ರಸಿದ್ಧ ಗ್ರಂಥಗಳಾದ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತವನ್ನು ಓದಿ ಚೈತನ್ಯರ ವಿಚಾರವನ್ನ, ಚೈತನ್ಯರ ಜೀವನವನ್ನ ಚೆನ್ನಾಗಿ ಅವನು ತಿಳ್ಕೊಂಡಿರ್ತಾನೆ ಅನ್ನುವಂತಹದ್ದು. ಸೊ ಈ ರೀತಿಯಾಗಿ ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ ಮತ್ತಿತರರು ವೇದ ಗ್ರಂಥಗಳ ಆಧಾರದ ಮೇಲೆ ಅನೇಕ ಗ್ರಂಥಗಳನ್ನ ಬರೆದು ಚೈತನ್ಯ ಮಹಾಪ್ರಭುಗಳ ದಿವ್ಯ ಬೋಧನೆಯು ವಾಸ್ತವವಾಗಿ ವೇದ ಗ್ರಂಥಗಳ ತಿರುಗಳೇ ಆಗಿವೆ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿದ್ದರು. ಆದರೆ ಅವುಗಳ ಪೈಕಿ ಅನೇಕ ಗ್ರಂಥಗಳು ಪ್ರಕಟವಾಗಿರಲಿಲ್ಲ. ಈ ಬೃಹತ್ ಮೃದಂಗ, ಇವರು ಪ್ರಿಂಟಿಂಗ್ ಪ್ರೆಸ್ ಏನಿದೆ, ಈ ಬೃಹತ್ ಮೃದಂಗ ಸದ್ದು ಎಲ್ಲಾ ಜನರಿಗೂ ಕೇಳುವಂತಾಗಬೇಕು. ಸದಾಶಯದಿಂದ ಶ್ರೀಲ ಭಕ್ತಿ ಸರಸ್ವತಿಗಳು ಅನೇಕ ಮುದ್ರಣಾಲಯಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದ್ದರು. ಹೀಗೆ ಅವರು ಆಮೇಲೆ ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾತ್ರ ಅವರು ಹೀಗೆ ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಇದನ್ನ ಮಹಾಮಂತ್ರವನ್ನ ವಿಶಿಷ್ಟವಾಗಿ ಉದ್ಧರಿಸಿದ್ದರು. ಅದರಲ್ಲಿ ಅವರು ಹೇಳ್ತಾ ಇದ್ದರು ಅದ್ರ ಬಗ್ಗೆ. ಎಲ್ಲಾ ಧರ್ಮಗಳನ್ನು ಪರಿಚಯಿಸಿ ನನಗೆ ಶರಣಾಗತನಾಗು, ನಿಮ್ಮನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತೇನೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಅವರು ಜನರಿಗೆ ತಿಳಿಸ್ತಾ ಇದ್ದರು. ಹಾಗೆ ಭಕ್ತಿ ಸಿದ್ಧಾಂತರ ಆವಾಗ ಪ್ರವಾಸ ಮಾಡ್ತಾ ಇದ್ರು. ಅವರು ಬೇರೆ ಅಂದ್ರೆ ನಾನು ಅಂತಹ ಒಳ್ಳೆಯ ಸಾಧು ಪುರುಷನನ್ನು ಭೇಟಿ ಮಾಡಿದೆ, ಸಾಧ್ಯವಾದಾಗಲೆಲ್ಲ ಗೌಡಿಯ ಮಠದ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಶಿಷ್ಯರನ್ನು ಹುಡುಕಿಕೊಂಡು ಹೋಗುತ್ತಿದ್ದರು ಅಭಯ. ಸೊ ಗಾಂಧೀಜಿಯವರ ಚಳುವಳಿಯ ಬಗ್ಗೆ ಇಲ್ಲಿ ಸ್ವಲ್ಪ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಅವರು ಭಾರತದ ಪ್ರಥಮ ಆದ್ಯತೆ ಅಂದ್ರೆ ಏನು ಅವ್ರು ಹೇಳ್ತಾ ಇದ್ದು. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇವರ ಗುರುಗಳು ಇವರು ಹೇಳ್ತಾರೆ, ಇಲ್ಲ, ಕೃಷ್ಣ ಭಕ್ತಿಯನ್ನ ಹರಡುವುದು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಕೊಡುವಂತಹದ್ದು ಮತ್ತು ಆತ್ಮ ಪರಮಾತ್ಮನ ಸಂಬಂಧವನ್ನು ಕಲ್ಪಿಸುವಂತಹ ಅದನ್ನ ನಾವು ತ್ವರಿತವಾಗಿ ಹೇಳಬೇಕು ಅನ್ನುವಂತಹದ್ದು ಅದು ಈ ಅಭಯನಲ್ಲಿ ಯಾವಾಗಲೂ ಇರ್ತಾ ಇತ್ತು. ಅದು ಮನಸ್ಸಲ್ಲಿ ಅದು ಹೇಗಾದ್ರೂ ಮಾಡಿ ತಾನು ಏನ್ ಮಾಡ್ಬೇಕು, ದೀಕ್ಷೆ ತಗೊಳ್ಬೇಕು ಅಥವಾ ಸ್ವಾಮಿಗಳ ಶಿಷ್ಯನಾಗಬೇಕು ಅನ್ನುವಂತಹ ಭಾವನೆ ಅವರಲ್ಲಿ ಇರ್ತಾ ಇತ್ತು. ಆದ್ರೆ ಸಂಸಾರ ಒಂದು ಜೊತೆಗೆ ಇರೋದರಿಂದ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಅವರ ಸಂಸಾರ ಬೆಳೆಯುತ್ತೆ, ಅವರಿಗೆ ಒಂದು ಮಗು ಆಗತ್ತೆ, ಒಂದು ಮಗಳಾಗತ್ತೆ, 2 ಜನ ಗಂಡ್ಮಕ್ಳು ಅಂತ ಹೇಳಿದ್ದಾರೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಓದುವಾಗ ಗೊತ್ತಾಗತ್ತೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ, ಈ ಫಾರ್ಮಸಿ ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ಗೆ ಅದರ ಇದ್ರ ಮೇಲೆ ಅಲಹಾಬಾದ್ಗೆ ಹೋಗ್ತಾರೆ. ಡಾಕ್ಟರ್ ಬೋಸ್ ಅವರ ಜೊತೆಗೆ ತೊಡಕೊಂಡು ಅವರ ಡಿಸ್ಟ್ರಿಬ್ಯೂಷನ್ ಅನ್ನು ತೆಗೆದುಕೊಂಡು, ಯಾಕೆಂದ್ರೆ ಸಂಸಾರಕ್ಕೆ ಬೇಕಲ್ಲ, ದುಡಿಬೇಕು ಅನ್ನುವಂಥದ್ದು. ಆದರೆ ವೈಷ್ಣವ ಪದ್ಧತಿಯನ್ನು ಅವರು ಮನೆಯಲ್ಲಿ ಮಾಡ್ತಾ ಇದ್ರು. ಹೇಗೆ ನಾವು ಈಗ ದೇವತೆಗಳನ್ನ ಪೂಜಿಸ್ತೇವೆ ಮನೆಯಲ್ಲಿ ಒಂದು ಚಿಕ್ಕ ಗರ್ಭಗುಡಿ ಇಟ್ಕೊಂಡು, ಆ ರೀತಿಯಾಗಿ ಅವರು ಸಹಿತ ಮಾಡ್ತಾ ಇದ್ರು. ಸಂಸ್ಕಾರ ಇತ್ತು, ಅಪ್ಪ ಕೊಟ್ಟಿರುವಂತಹ ಸಂಸ್ಕಾರ. ಸೊ ಅದನ್ನ ಮಾಡಿಕೊಂಡು ಅವರು ಇದು ಮಾಡ್ತಾ ಇದ್ರು. ಆಮೇಲೆ ಕಲ್ಕತ್ತೆಯಿಂದ 1923 ಅಲಹಾಬಾದ್ಗೆ ಹೋಗ್ತಾರೆ. ಅಲಹಾಬಾದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಮೆಡಿಕಲ್ ಈ ಡಿಸ್ಟ್ರಿಬ್ಯೂಷನ್ ಮತ್ತೆ ಒಬ್ರು ಡಾಕ್ಟರ್ ಘೋಷ್ ಅವರ ಜೊತೆಗೆ ಟೈಅಪ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ವ್ಯಾಪಾರವನ್ನು ವೃದ್ಧಿಸ್ತಾರೆ. ಬೇರೆ ಬೇರೆ ಕಡೆ ಹೋಗ್ತಾರೆ, ಬೇರೆ ಬೇರೆ ಸಿಟಿಗಳನ್ನ ವಿಸಿಟ್ ಮಾಡ್ತಾರೆ ಅಲ್ವಾ. ಅದರ ಬಗ್ಗೆ ಎಲ್ಲ ಇದೆ, ಹೇಗೆ ಅವರು ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ಫೋಟೋಗ್ರಫಿಯನ್ನ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನಾವು ನೋಡಿದ್ವಿ. ಸೊ ಆದ್ರೆ ಅವರು ಮತ್ತೆ ವಾಪಸ್ ಕೃಷ್ಣ ಪ್ರಜ್ಞೆಗೆ ಹೇಗೆ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವರು ಆ ಭಕ್ತಿ ಅವ್ರ ಹೆಸರೇನಾಗಿತ್ತು, ಡಾಕ್ಟರ್ ಘೋಷ್, ಸೆಕೆಂಡ್ ಅವರು ಅವರ ಪ್ರಯೋಗ ಫಾರ್ಮಸಿಯಲ್ಲಿ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು, ಜವಾಹರಲಾಲ್ ನೆಹರು
ಅವರು ಸಹಿತ ಒಂದು ಔಷಧಿ ತಗೊಳ್ತಾ ಇದ್ರು ಅಲ್ವಾ. ಸೊ ಅವರಿಗೆ ಅಭಯರಿಗೆ ಸೊ ಅವರಿಗೆ ಅಭಯರಿಗೆ ಹೆಂಡತಿ, ಇಬ್ರು ಮಕ್ಕಳು, ಗೌರಮೋಹನ್ ಅವರ ತಂದೆ, ಅಭಯನ ತಮ್ಮ ಕೃಷ್ಣಚರಣ್, ಅಭಯರಿಗೆ ಒಂದು ತಂಗಿ ಇದ್ಲು ವಿಧವೆ ರಾಜೇಶ್ವರಿ, ಮತ್ತು ಆ ತಂಗಿಗೆ ಒಂದು ಮಗ ಇದ್ದ ತುಳಸಿ. ಸೊ ಇವರೆಲ್ಲ ಜೊತೆಗಿರ್ತಾ ಇದ್ರು. ಸೊ ಇವರೆಲ್ಲ ಹೋಗಿ ಒಂದು ಫ್ಯಾಮಿಲಿ ಫೋಟೋವನ್ನ ತೆಗೆದುಕೊಂಡ್ರು ಅನ್ನುವಂಥದ್ದು. ಅವರು ಹೇಗಿದ್ರು ಬೆಳೆಯೋ ಅಂದ್ರೆ ಅಭಯ್ ಯಾವಾಗಲೂ ಮನೆಯಲ್ಲೇ ವೈಷ್ಣವ ಉಡುಗೆಯನ್ನು ಕೊಡ್ತಾ ಇದ್ರು. ಬೆಳೆಯ ಅನಂತ ಕುಲಕರ್ಣಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಅವರು ಹೀಗೆ ವೈಷ್ಣವ ಉಡುಗೆಯನ್ನ ತೊಡ್ತಾ ಇದ್ರು. ಬಿಳಿಯ ವಸ್ತ್ರ, ಬಿಳಿಯ ಇದು ಮೇಲಂಗಿ ಅದನ್ನ ಹಾಕೊಳ್ತಾ ಇದ್ರು. ಆದ್ರೆ ಹೊರಗಡೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಪ್ಯಾಂಟ್ ಶರ್ಟ್ ಹಾಕೊಂಡು ಬ್ರಿಟಿಷರಂತೆ ಹೋಗ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ಏನಾಗತ್ತೆ ಹೀಗೆ, ಆಮೇಲೆ ಅಲ್ಲಿ ಈ ಅಲಹಾಬಾದ್ನಲ್ಲಿ ಇವರು ಇರುವಾಗ ಅಲ್ಲಿಗೆ ಬರ್ತಾ ಇರುವಂತವರು ಭಕ್ತಿ ಇವರು, ಅವರ ಹೆಸರು ಏನಾಯ್ತು, ಭಕ್ತಿ, ಒನ್ ಸೆಕೆಂಡ್, ಭಕ್ತಿ ಪ್ರದೀಪ ತೀರ್ಥ, ಭಕ್ತಿ ಪ್ರದೀಪ ತೀರ್ಥ ಮಹಾರಾಜರು. ಸೊ ಅವರು ಬರ್ತಾರೆ. ಅವರು ಸಿದ್ಧಾಂತ ಸರಸ್ವತಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಶಿಷ್ಯರು. ಸೊ ಅವರು ಅಲ್ಲಿ ಬಂದು ಅಲ್ಲಿ ಏನ್ ಮಾಡ್ತಾರೆ, ಇವರನ್ನ ಭೇಟಿ ಆಗ್ತಾರೆ. ಸೊ ಆ ರೀತಿಯಾಗಿ ಅವರು ಮತ್ತೆ ವಾಪಸ್ ಕೃಷ್ಣ ಪ್ರಜ್ಞೆಗೆ ಹತ್ರದಲ್ಲಿಯೇ ಒಂದು ಗೌಡಿಯ ಮಠ ಸ್ಥಾಪನೆ ಆಗತ್ತೆ. ಸೊ ಇದು ಇಲ್ಲಿಯವರೆಗೆ ನಾವು ತಿಳ್ಕೊಂಡಿರುವಂತಹದ್ದು. ಓಕೆ, ನಾಳೆ ಗೌರಮೋಹನ್ರು ಮತ್ತೆ ಇನ್ನುಳಿದ ಭಾಗವನ್ನು ನಾವು ತಿಳ್ಕೊಳ್ಳೋಣ ಏನಾಗತ್ತೆ ಅನ್ನುವಂಥದ್ದು. ಹರೇ ಕೃಷ್ಣ. ಚಾಪ್ಟರ್ 3 ನಾಳೆ ಮುಗಿಸೋಣ. ಓಕೆ, ಹರೇ ಕೃಷ್ಣ ಎಲ್ರಿಗೂ. ವಾಂಛಾ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ದಯವಿಟ್ಟು ಅಟೆಂಡೆನ್ಸ್ ಲಿಂಕ್. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ.